ವೀಕ್ಷಕರೇ ನಮಸ್ಕಾರ. ಮಂಗಳೂರು ಮಿರರ್ಗೆ ಸ್ವಾಗತ. ಕರಾವಳಿ ಎಂದಾಕ್ಷರ ನೆನಪಾಗುವಂಥದ್ದು ದೈವಾರಾಧನೆ. ಅದರಲ್ಲೂ ದೈವಗಳ ತನ್ನ ಇರುವಿಕೆಯನ್ನು ಅವಾಗವಾಗ ತೋರಿಸ್ತಾನೆ ಇರ್ತದೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಗುಳಿಗ ದೈವದ ಬಗ್ಗೆ ಒಂದಷ್ಟು ವಿಚಾರಗಳು ಸುದ್ದಿಯಲ್ಲಿದೆ. ಅದು ವೆನ್ಲಾಕ್ ಆಸ್ಪತ್ರೆಯ ವಿಚಾರ ಇರ್ಬೋದು, ಅದೇ ರೀತಿಯ ಹಂಪನಕಟ್ಟೆ ಬಳಿ ಇರುವಂತಹ ಬಸ್ ಸ್ಟ್ಯಾಂಡ್ನ ವಿಚಾರ ಇರ್ಬೋದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಅರುಣ್ ಉಲ್ಲಾಲ್ರವರು ನಮ್ಮ ಜೊತೆಗಿದ್ದಾರೆ. ಉಪನ್ಯಾಸಕರು ಹಾಗೂ ಧಾರ್ಮಿಕ ಚಿಂತಕರು ಆಗಿರುವಂತಹ ಅರುಣ್ ಉಲ್ಲಾಲ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಮುಖ್ಯವಾಗಿ ಈಗ ವೆನ್ಲಾಕ್ನಲ್ಲಿ ಆಗಿರುವಂತಹ ಗುಳಿಗ ದೈವದ ಪ್ರತಿಷ್ಠೆ, ಅಲ್ಲಿ ಅವರು ಹೇಳ್ತಾ ಇದ್ದಾರೆ ತುಂಬ ಅವಾಂತರಗಳು ನಡೀತಾ ಇದ್ವು. ಅದರ ನಂತರ ಎಷ್ಟೋ ಜನ ಬಿಲ್ಡಿಂಗ್ ಮೇಲಿಂದ ಸೂಸೈಡ್ ಮಾಡ್ಕೊಳ್ಳುವಂತಹ ಘಟನೆಗಳು ನಡೆದ್ವು. ಅದೇ ರೀತಿ ಆಸ್ಪತ್ರೆಯಲ್ಲಿ ಇದ್ದಂತಹ ಎಷ್ಟೋ ಕಾರ್ಮಿಕರಿಗೆ ತೊಂದರೆ ಆಯಿತು. ಸೊ ಅದರಿಂದಾಗಿ ಪ್ರಶ್ನಾ ಚಿಂತನೆಯಲ್ಲಿ ಕಡೆಗೆ ದೈವವನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳುವಂಥ ವಿಚಾರ ಬಂತು. ಅದೇ ರೀತಿ ಇದೀಗ ಹಂಪನಕಟ್ಟೆ ಬಳಿ ಇರುವಂತಹ ಹಳೆ ಬಸ್ ಸ್ಟ್ಯಾಂಡ್, ನಾವು ನೀವೆಲ್ಲ ಓಡಾಡಿರುವಂತಹ ಜಾಗ, ಇವತ್ತು ಅಲ್ಲಿ ಮಲ್ಟಿ ಲೆವೆಲ್ ಪಾರ್ಕಿಂಗ್ ವಿಚಾರವಾಗಿ ಕೆಲಸ ನಡೀತಾ ಇತ್ತು. ಸೊ ಈಗ ತುಂಬ ಸಮಯದ ನಂತರ 3 ವರ್ಷಗಳಿಂದ ಕೆಲಸ ಆಗ್ತಿದ್ರು, ಫೌಂಡೇಶನ್ ಕೂಡ ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಡೆಗೆ ಕಾರಣ ಅಂತ ಬರುವಾಗ ಗುಳಿಗನ ವಿಚಾರ ಬಂತು. ಅದು ಕೂಡ ಅಲ್ಲಿ ಶರವು ಗುಳಿಗ ಅಂತ ಸ್ವಲ್ಪ ಖ್ಯಾತಿಯನ್ನು ಪಡೆದಿರುವಂಥದ್ದು. ಸೊ ಆ ವಿಚಾರವು ಇದು ಎಲ್ಲವೂ ಒಂದೇ ಸುತ್ತಮುತ್ತ ಆಗ್ತಾ ಇರುವಂಥದ್ದು, ಹಂಪನಕಟ್ಟೆ ಪ್ರದೇಶದಲ್ಲಿ ಆಗ್ತಿರೋ. ಇದರ ಕಾರಣ ಏನಿರ್ಬೋದು ಅಂತ? ಈ ಆರಾಧನೆ ಎನ್ನುವಂಥದ್ದು ಮನುಷ್ಯ ಬದುಕಿನ ಕ್ರಿಯಾಶೀಲ ಭಾಗ. ಅದು ಉದ್ದೇಶ ಇದ್ದೋ ಅನುದ್ದೇಶ ಇದ್ದೋ ಪ್ರತಿಯೊಬ್ಬನೂ ಒಂದು ಆರಾಧನೆಗೆ ಒಳಗೊಂಡಿರ್ತಾನೆ. ಅವನ ಬದುಕಿನ ಭಾಗವಾಗಿ ಅದು ಸೇರಿಕೊಂಡಿರ್ತದೆ. ಒಂದು ವೇಳೆ ನಿರೀಶ್ವರವಾದಿ ದೇವರುಗಳನ್ನೆಲ್ಲ ನಂಬದವ ಅಂತ ಇದ್ರೂ ಕೂಡ ಅವನು ಆನಂತರದಲ್ಲಿ ಪಡೆದ ನವಶಿಕ್ಷಣದ ಪರಿಣಾಮವಾಗಿ ಅವನು ಹಾಗೆ ಆಗಿರ್ತಾನೆ ಹೊರತು ಅವನ ಮನುಷ್ಯ ಸಹಜ ಗುಣದಿಂದ ಆರಾಧನೆ ಅವನ ಭಾಗವೇ. ಆಯಾ ಪ್ರದೇಶಕ್ಕೆ, ಸ್ಥಳಕ್ಕೆ ಅಥವಾ ಜನಾಂಗಕ್ಕೆ, ಸಮುದಾಯಕ್ಕೆ ಸಂಬಂಧಪಟ್ಟು ಬೇರೆ ಬೇರೆ ಆರಾಧನೆ ಕಲ್ಪನೆಗಳಿವೆ ನಮ್ಮಲ್ಲಿ. ತುಳುನಾಡು ಒಂದಷ್ಟು ಭಿನ್ನ. ಅದರಲ್ಲಿ ಇಲ್ಲಿರುವಂಥ ಬೇರೆ ಬೇರೆ ಆರಾಧನಾ ಪರಿಕ್ರಮಗಳನ್ನು ನೋಡಿದರೆ ಇಡೀ ನಾಡಿನ ತುಳುವರ ಅಂತರ್ಸತ್ವವಾಗಿ ಇಲ್ಲಿ ಆರಾಧನೆ ಕಾಣ್ತದೆ. ತುಂಬ ಸರಳವಾಗಿ ಕೊಡುವಂಥ ವ್ಯಾಖ್ಯಾನ ಏನಂತ ಹೇಳಿದರೆ, ನಾವು ದೇವರು ಅಂತ ಕರೆಯುವುದು ಅಂದರೆ ದೈವ ಮೊದಲು ಅನಂತರ ದೇವರು. ಒಂದು ರೀತಿಯಲ್ಲಿ ತೀರ ಸಾಮೀಪ್ಯ ಇರುವ, ಆಪ್ತವಾಗಿರುವ, ಸ್ನೇಹಿತನಂತಿರುವ, ಕುಟುಂಬದ ಹಿರಿಯನಾಗಿರುವ ಅಥವಾ ಕುಟುಂಬದ ಬಂಧು ಆಗಿರುವ ದೈವವನ್ನು ಬದುಕಿನ ಬೇರೆ ಬೇರೆ ಕ್ಷಣಗಳಲ್ಲಿ ನೆನೆಯುವಂಥದ್ದು, ಆರಾಧಿಸುವಂಥದ್ದು, ಮುಂದಿಡುವಂಥದ್ದನ್ನು ನಾವು ನೋಡ್ತೇವೆ. ಈ ದೈವ ಪ್ರತಿಯೊಂದನ್ನು ಒಳಗೊಳ್ತದೆ. ವ್ಯಕ್ತಿಯನ್ನು, ಕುಟುಂಬವನ್ನು, ಮನೆಯನ್ನು, ಮಣ್ಣನ್ನು. ಈ ಮಣ್ಣನ್ನಂತ ಹೇಳುವಾಗ ಒಂದು ವಿಶದೀಕರಣ ನಾನು ಕೊಡಬೇಕು. ಸಮಗ್ರ ಭೂಮಿ ಎನ್ನುವ ಅರ್ಥದಲ್ಲಿ ಮಣ್ಣಂತೆ ಕೊಂಡ್ರೆ ಹೌದು, ಸಮಗ್ರ ಭೂಮಿಯನ್ನು ಆಳಿದ ದೈವಗಳು ನಮ್ಮಲ್ಲಿವೆ. ಭೂಮಿ ಉಂಡಾನಾಗ ಉಂಡಾಯಿನ ಸತ್ಯ ಅಂತ ಹೇಳುವ ಅನೇಕ ದೈವಗಳಿವೆ. ಅದಲ್ಲದೆ ನಿರ್ದಿಷ್ಟವಾದ ಒಂದು ವ್ಯಾಪ್ತಿಯ ಮಣ್ಣನ್ನು ಒಳಗೊಳ್ಳುವ ದೈವಗಳು ಇವೆ. ಜಾಗಕ್ಕೆ ಸಂಬಂಧಪಟ್ಟ ದೈವ ಅಂತ ನಾಗ ಇರ್ಬೋದು, ಕೊರಗತನಿಯ ಇರ್ಬೋದು, ಅಥವಾ ಗುಳಿಗ ಇರ್ಬೋದು, ಇನ್ನು ಯಾವುದೋ ರಾಜನ ದೈವಗಳಾಗಿರ್ಬೋದು. ಅದರಲ್ಲಿ ಹೆಚ್ಚಾಗಿ ತುಳುನಾಡಿನ ಪ್ರಾದೇಶಿಕತೆಯನ್ನು ಗಮನಿಸಿದರೆ ಇಲ್ಲಿ ಸ್ಥಳದೈವವಾಗಿ ಕಂಡುಬರುವಂಥದ್ದು ಒಂದು ನಾಗ, ಕೊರಗತನಿಯ ಮತ್ತು ಈ ಗುಳಿಗ. ನಾಗ ಅದು ದೇವತಾರಾಧನೆಗೆ ಸಂಬಂಧಪಟ್ಟದ್ದು, ಅದು ವೈದಿಕ ಕ್ರಮದಲ್ಲಿ ಆಗ್ತದೆ. ಜನಪದದಲ್ಲೂ ನಮ್ಮಲ್ಲಿ ರೂಢಿ ಇದೆ. ಕೊರಗತನಿಯನಿಗೆ ಸರಳವಾಗಿರುವಂಥದ್ದು ಅನೇಕ ಕಡೆ ನೀವು ಒಂದು 10 ವರ್ಷದ ಹಿಂದೆ ಗಮನಿಸಿದರೆ, ಈಗ ಗಮನಿಸಿದರೆ ಕೊರಗತನಿಯ ದೈವಕ್ಕೆ ಹಾಕಿರುವಂಥ ಕಲ್ಲು, ಕಟ್ಟೆ, ಆಲಯಗಳು ಹೆಚ್ಚಿವೆ. ಹೌದು. ಗುಳಿಗ ಹಾಗೆ ತುಳುನಾಡಿನ ಬೇರೆ ಬೇರೆ ಪ್ರದೇಶಗಳ ವ್ಯಾಪ್ತಿಯನ್ನು ಆಳಿಕೊಂಡಿರುವ ದೈವ. ನಾವು ಕಥಾನಕದ ನೆಲೆಯಲ್ಲೋ ಅಥವಾ ಈಗ ಕಂಡುಕೊಂಡ ಒಂದು ಕೋಲದ ಸತ್ಯವಾಗಿಯೋ ಈಗ ಪ್ರಚಲಿತವಾಗಿರುವಂಥ ವಿದ್ಯಮಾನಗಳಿಂದಲೋ ಗುಳಿಗ ಬಹಳ ಪ್ರತಾಪಿ ಮತ್ತು ಬಹಳ ಉಗ್ರ ಮತ್ತು ಎಂಥವರನ್ನು ಒಂದು ಅಸ್ತಿತ್ವದಲ್ಲಿ ಇಡುವಂತಹ, ಒಂದು ನಿಯಂತ್ರಣದಲ್ಲಿ ಇಡುವಂತಹ ಶಕ್ತಿ ಇರುವಂಥ ದೈವ ಅಂತೆಲ್ಲ ಕರೆಸಿಕೊಂಡಿದ್ದು. ನಾವು ವ್ಯಾಖ್ಯಾನಗಳಲ್ಲಿ ಅಂಬರ ಮರ್ಲೆ ಅಂತ ಕರೆಸಿಕೊಂಡದ್ದು, ಗಳಿಗೆ ತತ್ತನ ಗುಳಿಗೆ ಅಂತ ಕರೆಸಿಕೊಂಡದ್ದು. ಹೀಗೆ ಆ ದೈವದ ವ್ಯಾಪ್ತಿ ಬಹಳಷ್ಟಿದೆ. ಈ ಪೀಠಿಕೆಯನ್ನೇ ಇಟ್ಟುಕೊಂಡು ನೀವು ಕೇಳಿರುವ ಪ್ರಶ್ನೆ, ಅದೇಕೆ ಈ ತನಕ ಮಂಗಳೂರಿನಲ್ಲಿ ಅದರ ಪಾಡಿಗಿದ್ದ ಮಂಗಳೂರಿನಲ್ಲಿ ಇದ್ದಕ್ಕಿದ್ದಾಗ ವೆನ್ಲಾಕಿನಲ್ಲಿ ಒಂದು ಸುದ್ದಿ ಆಗ್ತದೆ. ಈಗ ಅದೇ ಸಮಯಕ್ಕೆ, ಅದು ಬಹಳ ಮುಖ್ಯ, ಅದೇ ಸಮಯಕ್ಕೆ ಇನ್ನೊಂದು ಕಡೆ ಕೂಡ ಮಂಗಳೂರಿನ ಹಳೆ ಬಸ್ ನಿಲ್ದಾಣದ ಕಡೆಯಲ್ಲಿ ಕೂಡ ಅದೇ ಹೆಸರಿನ ಗುಳಿಗ ಮತ್ತೆ ಕಾಣಿಸಿಕೊಳ್ತಾನೆ. ಅದಕ್ಕೆ ಒಂದೇ ರೀತಿಯ ಗುಳಿಗ ಸೀಸನ್ ಆರಂಭ ಆಯಿತು ಅಂತ.
ಸರಿ, ಮೇಲ್ನೋಟಕ್ಕೆ ಆಧುನಿಕ ಭಾಷೆಯಲ್ಲಿ ಅದು ಗುಳಿಗ ಸೀಸನ್ ಆಗಿ ಕಂಡರೂ ಕೂಡ ವ್ಯಕ್ತಗೊಂಡದ್ದು ಈಗ, ಅವ್ಯಕ್ತವಾಗಿ ಯಾವತ್ತೋ ಇತ್ತು. ಇಲ್ಲಿಯ ಪ್ರತಿ ಮಣ್ಣಿನ ವ್ಯಾಪ್ತಿಯು ಒಂದು ದೈವಕ್ಕೆ ಒಳಪಟ್ಟದ್ದೇ. ಈಗೊಂದು ಪ್ರಶ್ನೆ ಬಂದಿತ್ತು, ಅದು ಹೇಗೆ ಸರ್ ನೀವು ಹಾಗೆ ಹೇಳ್ತೀರಿ? ಹಿಂದೂಗಳಲ್ಲದ, ದೈವ ವಿಶ್ವಾಸಿಗಳಲ್ಲದ ಮನೆಯವರು ಅವರ ಪಾಡಿಗೆ ಬದುಕುವುದಿಲ್ವ ಅಂತ. ನಂಬಿದವರಿಗೆ ಎಲ್ಲ ಉಂಟು, ಇಲ್ಲದವರಿಗೆ ಏನೂ ಇಲ್ಲ. ಹಾಗೆಂದು ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿದರೆ ಅನ್ಯಮತೀಯರಲ್ಲೂ ದೈವವನ್ನು ನಂಬುವ ಅಥವಾ ಸ್ಥಳ ದೈವಕ್ಕೆ ಕೊಡುವ ಸೇವೆಗಳನ್ನು ಕೊಡುವ ಅನಿವಾರ್ಯತೆಗೆ ಬಿದ್ದ ಕುಟುಂಬಗಳ ಉದಾಹರಣೆ ಸಾಕಷ್ಟು. ಹೌದು, ಸತ್ಯ. ನಾಗ ಗುಳಿಗನಿಗೆ ಸಂಬಂಧಪಟ್ಟ ಹೆಚ್ಚು. ಹೌದು, ನನಗೆ ಪರಿಚಯದಲ್ಲೇ ಅನೇಕ ಇದೆ. ಯಾರೋ ಅನ್ಯಮತೀಯರು ಮನೆ ಕಟ್ಟುವ ಸಂದರ್ಭದಲ್ಲಿ ಆ ಸ್ಥಳದ ದೈವಕ್ಕೂ ಆ ಸ್ಥಳದ ನಾಗನಿಗೂ ಕಟ್ಟೆ ಕಟ್ಟಿ ವ್ಯವಸ್ಥೆ ಮಾಡಿ ಮನೆ ಕಟ್ಟಿದ್ದು. ಮತ್ತೆ ಪ್ರತಿ ವರ್ಷ ಅಲ್ಲಿ ಆಗುವಂತಹ ಸಂದರ್ಭದಲ್ಲಿ ಕೂಡ ಅವರು ಕೊಡಬೇಕಾಗಿರುವ ಕಾಣಿಕೆಯನ್ನು ನೇರವಾಗಿ ಬಂದು ಅಥವಾ ಪರೋಕ್ಷವಾಗಿ ಕೊಡುವ ವಿಧಿಯನ್ನು ಇವತ್ತು ಪಾಲಿಸ್ತಾ ಇದ್ದಾರೆ. ನಾನು ಆಗಲೇ ಹೇಳಿದಾಗ ಈ ಗುಳಿಗ ಸ್ವಲ್ಪ ಪ್ರತಾಪ ಇರುವಂತಹ ದೈವ. ಒಂದು ನೇರ ಈ ಥರದ ಒಂದು ಸೌಮ್ಯ ಮಾರ್ಗದಲ್ಲಿ ಆದರೆ ಗುಳಿಗ ನೇರವಾಗಿ ಒಂದು ನಿಯಂತ್ರಣಕ್ಕೆ ತರುವಂತಹ ಸಾಮರ್ಥ್ಯ ಇರುವಂತಹ ದೈವ ಎಂಬುದು ಹಿರಿಯರ ಅಂಬೋಣ. ಆ ಪ್ರಕಾರ ಇವತ್ತು ವೆನ್ಲಾಕ್ ಮತ್ತು ಈಗ ಬಸ್ ನಿಲ್ದಾಣ ಎಂದೇ ಗುರುತಿಸಲ್ಪಟ್ಟ ಭಾಗ ಒಂದು ಕಾಲಕ್ಕೆ ಶರವು ದೇವಸ್ಥಾನಕ್ಕೆ ಸೇರ್ಪಡೆಯಾಗಿತ್ತು ಎನ್ನುವ ಹಿರಿಯರ ಮಾತು. ಶರವೆಲ್ಲಿ, ವೆನ್ಲಾಕ್ ಎಲ್ಲಿ ಸರ್ ಅಂತ ನಾವು ಈಗ ಹೇಳುವೆವು. ನಾವು ಆಧುನಿಕ ಮಂಗಳೂರನ್ನು ಗಮನದಲ್ಲಿಟ್ಟುಕೊಂಡು ಹೀಗೆ ಮಾತಾಡಲಿಕ್ಕೆ ಸಾಧ್ಯ. ನೀವು ಹಳೆಯ ಮಂಗಳೂರನ್ನು, ಬಹುಶಃ ನಮ್ಮ ಕಲ್ಪನೆಯನ್ನು ಮೀರಿದ ಹಿಂದಿನ ಮಂಗಳೂರನ್ನು ನೋಡಿದರೆ ಅದು ಬಹುಶಃ ಶರವು ದೇವಸ್ಥಾನದ ವ್ಯಾಪ್ತಿಗೆ, ಯಾಕೆಂದರೆ ನಗರದಷ್ಟೇ ಪ್ರಾಚೀನವಾದದ್ದು ಅಲ್ಲಿಯ ಕ್ಷೇತ್ರ. ಹಾಗಾಗಿ ಆ ಕ್ಷೇತ್ರದ ವ್ಯಾಪ್ತಿಗೆ, ಧಾರ್ಮಿಕ ವ್ಯಾಪ್ತಿಗೆ ಒಳಪಟ್ಟಿತ್ತು. ಪ್ರಾದೇಶಿಕ ಅಲ್ಲ, ಧಾರ್ಮಿಕ ವ್ಯಾಪ್ತಿಗೆ ಒಳಪಟ್ಟಿತ್ತು ಎಂಬ ಕಾರಣಕ್ಕೆ ಆ ದೈವದ ನೆಲೆಯ ಒಂದೊಂದು ರೂಪಗಳು ಅಲ್ಲಲ್ಲಿ ಕಾಣಿಸಿಕೊಂಡಿತ್ತು ಎಂಬುದಾಗಿ ನಾವು ಪರಿಗಣಿಸಬಹುದು. ಎರಡನೇದು, ಈ ದೈವ, ನಮ್ಮಲ್ಲಿ ಅನೇಕ ದೈವಗಳು ಸ್ಥಿರವಲ್ಲದೆ ಸಂಚಾರಿ ಆಳ್ವಿಕೆಯ ದೈವಗಳಿವೆ. ನಮ್ಮಲ್ಲಿ ಒಂದು ಮಾತಿದೆ ನೋಡಿ, ನಿಕ್ ಕುಳ್ದಿನ ಪಟ್ಯ ಎಂಕ್ ನಡತಿನ ಪಟ್ಟ ಅಂತ. ಈ ನಡತಿನ ಪಟ್ಟ ನಡೆಯುವಂತಹ ಕರ್ತವ್ಯ ಏನುಂಟು ಅದು ಹೆಚ್ಚಾಗಿ ಆ ವ್ಯಾಪ್ತಿಗೆ ಪರಿಗಣನೆ ಆಗೋದು ಗುಳಿಗನೆ. ಇತರೆ ಯಾವ ದೈವಗಳಾದ್ರೂ ಕೂಡ ಗುಳಿಗನೆ ಆ ನಡತಿನ ಪಟ್ಯ ಅಂದ್ರೆ ನಡೆದುಕೊಂಡು ಹೋಗುವಂತಹ ತನ್ನ ವಲಸರಿಯ, ತನ್ನ ಸವಾರಿಯ ವ್ಯಾಪ್ತಿಯನ್ನು ಆಳ್ವಿಕೆಯಲ್ಲಿ ಇಟ್ಟುಕೊಂಡಂತಹ ದೈವ. ಗುಳಿಗ ಸವಾರಿ ಇರುವಂತಹ ಕತೆ ಇವತ್ತು ನಿನ್ನೆದಲ್ಲ, ಸಾಕಷ್ಟು ಹಳೆಯದ್ದು ಮತ್ತೆ ಅದರ ಬಗ್ಗೆ ಸಾಕಷ್ಟು ಪ್ರಚಲಿತ ಕಥೆಗಳಿವೆ. ಹಾಗಾಗಿ ಒಂದರ್ಥದಲ್ಲಿ ಆ ಶರವು ಎನ್ನುವ ಕ್ಷೇತ್ರಕ್ಕೆ ಒಳಪಟ್ಟ ದೈವದ ವ್ಯಾಪ್ತಿ ಈ ವೆನ್ಲಾಕ್ ಒಳಗೊಂಡ ಮತ್ತು ಅದರ ಈಚೆಗೆ ಬರುವ ನೋಡಿ, ಅದು ತೀರಾ ಅಸಂಬದ್ಧವಾದ ಭೂರಚನೆ ಅಲ್ಲ, ಒಂದೇ ವ್ಯಾಪ್ತಿಯಲ್ಲಿ ಉಂಟು. ವೆನ್ಲಾಕ್, ಈಗ ಹೇಳಿದ್ದಂತಹ ಬಸ್ ನಿಲ್ದಾಣ ಮತ್ತು ಶರವು ವ್ಯವಸ್ಥೆಯ ಅಷ್ಟೇ. ನಾನು ಹೇಳಿದಲ್ಲ, ನೀವು ಹೆದ್ದಾರಿ ಆಚೆ ಈಚೆ ಅಂತ ಆಧುನಿಕ ಲೆಕ್ಕಾಚಾರ. ಹೀಗೆ ನೋಡಿದ್ರೆ ಒಂದೇ ವ್ಯಾಪ್ತಿ, ಅದು ಒಂದೇ ಉದ್ದನೆಯ ವ್ಯಾಪ್ತಿ. ಹಾಗಿರುವಾಗ ಆ ಆಳ್ವಿಕೆಯ ಸ್ಥಳ, ತನ್ನ ವ್ಯಾಪ್ತಿ, ಧಾರ್ಮಿಕ ವ್ಯಾಪ್ತಿ ಎಂಬ ಕಾರಣಕ್ಕೆ ಎರಡು ಕಡೆಯಲ್ಲೂ ಈಗ ಸ್ವಲ್ಪ ಜ್ವಲಂತವಾಗಿ ಕಾಣ್ತಾ ಇದೆ ಅಷ್ಟೇ. ಅದರಲ್ಲೂ ಮುಖ್ಯವಾಗಿ 92ರ ಅಂದರೆ 1992ರ ಮುಂಚೆ ಈ ವೆನ್ಲಾಕ್ ಇವತ್ತು ಸೂಪರ್ ಸ್ಪೆಷಾಲಿಟಿ ಸರ್ಜಿಕಲ್ ಆಸ್ಪತ್ರೆ ಏನಾಗಿದೆ, ಆ ಜಾಗದಲ್ಲಿ ಒಂದು ಕುಟುಂಬ ಇತ್ತು. ಅಲ್ಲಿ 5 ದೈವಗಳ ಆರಾಧನೆ ಮಾಡ್ತಾ ಇದ್ರು ಅಂತ ಹೇಳಿ ಇವತ್ತಿಗೆ ಗೊತ್ತಾಗಿರುವಂಥದ್ದು. ಅದರಲ್ಲಿ ಅವರು ಇರುವ ದೈವಗಳನ್ನು ವಾಮಂಜೂರಿಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಗುಳಿಗ ಮಾತ್ರ ಯಾಕೆ ಹೋಗುವುದಿಲ್ಲ, ಅದು ಆ ಸ್ಥಳ ಪುರಾಣದ ಅಲ್ಲೇ ನಿಲ್ತದೆ ಯಾಕೆ ಅಂತ ಹೇಳುವಂಥ ವಿಚಾರ. ನಾವೇನಿದ್ರು ಜಾಗದ ಓನರ್ನ ಮಾತು ಕೇಳಬೇಕು. ನಾವು, ನೀವು ಎಲ್ಲರೂ ಈ ಭೂಮಿಯ ಮೇಲೆ, ಈ ತುಳುನಾಡಿನ ಮೇಲೆ, ಈ ಮಂಗಳೂರಿನ ಮಣ್ಣಿನ ಮೇಲೆ ಪ್ರವಾಸಿಗಳು, ನಿವಾಸಿಗಳಲ್ಲ. ಒಂದಷ್ಟು ಕಾಲ ಇದ್ದು ಕರ್ತವ್ಯ ಮುಗಿಸು ಹೇಳದೆ ಕೇಳದೆ ಹೋಗುವವರು. ಹಾಗಿರುವಾಗ ಅನಾದಿ ಕಾಲದಿಂದಲೂ, ನಮ್ಮ ಹಿರಿಯರ ಕಾಲದಿಂದಲೂ ಇಲ್ಲಿ ನಿವಾಸಿಗಳಾಗಿರುವಂಥ ಅನೇಕ ದೈವಗಳಿವೆ. ಎದ್ದು ಹೋಗು, ನಾನು ಕರ್ಕೊಂಡು ಹೋಗುವೆ, ಅಲ್ಲಿ ಬೇಕಿದ್ರೆ ವ್ಯವಸ್ಥೆ ಮಾಡ್ತೇನೆ ಎನ್ನುವಂಥದ್ದು ನಮ್ಮ ಅನುಕೂಲದ ಮಾತದು. ಎದ್ದು ಹೋಗ್ಬೇಕಾ ಬೇಡ್ವಾ, ಇಲ್ಲೋ ಅಲ್ಲೋ ಎಂಬ ತೀರ್ಮಾನ ಎಲ್ಲ ದೈವಕ್ಕೆ ಬಿಟ್ಟದ್ದು. ನಾನು ಆಗ ಹೇಳಿದಾಗೆ ಸ್ವಲ್ಪ ಪ್ರತಾಪದಲ್ಲಿ ಗುರುತಿಸಿಕೊಳ್ಳುವ ಗುಳಿಗ ಸಾಮಾನ್ಯವಾಗಿ ಜನರ ಮಾತಿಗೆ ಒಗ್ಗುವುದು ಬಗ್ಗುವುದು ಕಡಿಮೆ. ಎಲ್ಲೋ ಅಂತಹ ನೀವು ತುಂಬ ಉದ್ದೇಶವಿಲ್ಲದೆ ಹೀಗಾಗ್ಬಹುದೆಂಬ ನಿರೀಕ್ಷೆ ಇಲ್ಲದನ್ನು ದೈವ ಮಾಡಿದ್ದಿದೆ. ಅನೇಕ ಪ್ರೇತಾತ್ಮಗಳನ್ನು ವಶದಲ್ಲಿಟ್ಟುಕೊಂಡದ್ದು ಬಿಟ್ಟು ಕೊಡಬೇಕು ಎನ್ನುವುದಕ್ಕೆ ಕೋಲ ಕೊಟ್ಟ ನಂತರವೂ, ಯಾವ ಉದ್ದೇಶಕ್ಕೆ ಕೋಲ ಕೊಟ್ಟಿದ್ದಾರೆ ಪ್ರೇತ ಬಿಡುವುದಕ್ಕೆ, ಆದರೂ
ಆ ಪ್ರೇತವನ್ನು ಬಿಟ್ಟು ಕೊಡದಷ್ಟು ಸ್ವಲ್ಪ ಹಠವಾದಿ ಅಂತ ಹೇಳ್ಬೋದು ದೈವವನ್ನು. ಚರಿತ್ರೆ ಹಿನ್ನೆಲೆಯಲ್ಲಿ ಹೇಳೋದು, ಇದು ವಿಶ್ವಾಸಕ್ಕೆ ಸಂಬಂಧಪಟ್ಟದ್ದು. ದೈವವನ್ನು ಹಠವೋ ಹಾಗೆಯೋ ಹೀಗೋ, ಇಷ್ಟೆಲ್ಲ ಹಠ ಇರುವಂಥ ಮನುಷ್ಯ ಗುಣ ಇರುವುದು ದೈವ ಹೇಗಾದೀತು ಎನ್ನುವ ಪ್ರಶ್ನೆ ಎಲ್ಲ ಬಂದಿತ್ತು. ಆದರೆ ಇದು ಒಂದು ರೀತಿಯ ಮನುಷ್ಯ ಗುಣಗಳನ್ನು ದೈವದ ಮೇಲೆ ಆರೋಪಿಸಿಕೊಂಡು ನೋಡುವಂಥ ಚಿಂತನೆ. ಹಾಗಿರುವಾಗ ಈ ನೀವೇನು ಹೇಳಿದಿರಿ 92ರ ನಂತರದ ವಿದ್ಯಮಾನಗಳನ್ನು, ಅಲ್ಲಿ ಏನೇನಾಯಿತು, ಅಲ್ಲಿದ್ದ ಕುಟುಂಬ ಸ್ಥಳಾಂತರ ಆಯಿತು, ಅನಿವಾರ್ಯತೆ. ಅಲ್ಲಿ ಜಿಲ್ಲಾಧಿಕಾರಿಯ ಆದೇಶದ ಪ್ರಕಾರ ಬೇಕಿರುವ ವ್ಯವಸ್ಥೆ ವಿಸ್ತಾರಗೊಳ್ಳುವ ಸಮಯದಲ್ಲಿ ಅನಿವಾರ್ಯವಾಗಿ, ಹೇಗೆ ರಾಷ್ಟ್ರೀಯ ಹೆದ್ದಾರಿ ವಿಸ್ತಾರ ಹೋಗಬೇಕು ಹಾಗೆ ಎದ್ದು ಓಡಿಸಿದ್ದಲ್ಲ, ಬೇಕಿರುವ ವ್ಯವಸ್ಥೆಯನ್ನು ಕೊಟ್ಟು ಅವರಿಗೆ ಕಳಿಸಿದ್ದಾರೆ. ಅವರು ಸಮಾಧಾನ ಚಿತ್ತದಿಂದ ಹೋಗಿದ್ದಾರೆ. ಸಮಾಧಾನ ಚಿತ್ತದಲ್ಲಿ ಹೋಗಿರುವ ಕಾರಣವೇ ಅವರು ದೈವಕ್ಕೆ ಅಷ್ಟು ಕೆಲಸ ಮಾಡಿ ಹೋದದ್ದು. ಅದಕ್ಕೆ ಬೇಕಿರುವ ಪರಿಹಾರ ಮತ್ತು ದೈವವನ್ನು ಮಣಿಮಂಚವನ್ನೆಲ್ಲ ಹಿಡ್ಕೊಂಡು ಹೋಗುವ ವ್ಯವಸ್ಥೆಯನ್ನು ಮಾಡಿರುವಂಥ ಅಲ್ಲೇರ ಪಂಜುರ್ಲಿ ಮೊದಲಾದ ದೈವಗಳೆಲ್ಲ ಇತ್ತು. ಹೇಳದೆ ಹೋದದ್ದಲ್ಲ. ಈ ಎಲ್ಲ ವಿದ್ಯಮಾನಗಳಾದಾಗ ಗುಳಿಗ ದೈವ ಮಾತ್ರ ಸ್ಥಳ ಬಿಟ್ಟು ಬರುವುದಿಲ್ಲ. ಈ ಜಾಗದ ಗುಳಿಗೆ ಎನ್ನುವುದು ಜಾಗದ ಮೂಲಕವೇ ಗುರುತಿಸಿಕೊಂಡದ್ದು. ಆ ಯಾವುದು ಸ್ಥಳವೇ ಅದರ ಐಡೆಂಟಿಟಿ. ಅದಕ್ಕೋಸ್ಕರ ಅದಕ್ಕೆ ಹೆಸರು ಜಾಗದ ದೈವ. ನೀವು ಕೇಳಿದಲ್ಲೆಲ್ಲ ದೈವವನ್ನು ನೆಲೆಸುವುದಾದ್ರೆ ಅದು ಜಾಗದ ಮೇಲೆ ಡಿಪೆಂಡ್ ಆದ ದೈವ ಹೇಗೆ ಆದಿತ್ತು? ಅದು ಸಾಮಾನ್ಯ ಗುಳಿಗ. ಜಾಗದ ನಾಗ, ಜಾಗದ ಗುಳಿಗ ಬಿಟ್ಟು ಹೋಗೋದು. ಈ ಬಿಟ್ಟು ಹೋಗದ ಸಂಗತಿ ಬಹಳ ರೋಚಕ. ಇದು ವೆನ್ಲಾಕ್ ಅಲ್ಲಿ ಮಾತ್ರ ಅಲ್ಲ, ಇದು ಬಸ್ ನಿಲ್ದಾಣದಲ್ಲಿ ಮಾತ್ರ ಅಲ್ಲ, ತುಳುನಾಡಿನ ಅನೇಕ ಪ್ರತಿಷ್ಠಿತ ಸಂಸ್ಥೆಯ ಆವರಣದಲ್ಲೂ ಗುಳಿಗೆ ಇದೆ, ನಾಗ ಇದೆ, ಅನೇಕ ದೇವತಾರಾಧನೆ ಇದೆ. ನೀವು ಉದಾಹರಣೆಗೆ ಮಂಗಳೂರಿನಲ್ಲಿ KS ಹೆಗ್ಡೆ ಆಸ್ಪತ್ರೆ ಉಂಟು, ದೇರಳಗಟ್ಟೆ. ಆ ದೇವಸ್ಥಾನದ ವ್ಯಾಪ್ತಿಯ ಒಳಗೊಂದು ಗಣಪತಿ ದೇಗುಲ ಇದೆ. ಅನೇಕ ಪಾರ್ಕಿನ ಒಳಗಡೆ ಒಂದು ದೈವ ಸಾನ್ನಿಧ್ಯ ಇದೆ. ಇತ್ತೀಚೆಗಷ್ಟೇ ನಾನು ಉಡುಪಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಬಹಳ ಪ್ರತಿಷ್ಠಿತವಾದ ಹೋಟೆಲು. ಆ ಹೋಟೆಲಿನ ಆವರಣದಲ್ಲಿ ಒಂದು ದೈವ ಸಾನ್ನಿಧ್ಯ ಇದೆ, ಒಂದು ನಾಗ ಸಾನ್ನಿಧ್ಯ ಇದೆ. ಅಷ್ಟೆಲ್ಲ ಸ್ವಚ್ಛಂದವಾಗಿ ಬಹಳ ವ್ಯವಸ್ಥೆ ಮಾಡಿರುವಂಥ ಹೋಟೆಲಲ್ಲಿ ಇದನ್ನೊಂದು ತೆರವುಗೊಳಿಸಿ ಅವರಿಗೆ ಬೇಕಿರುವ ವ್ಯವಸ್ಥೆ ಮಾಡಬಾರ್ದಿತ್ತೆ? ನೀವು ಮತ್ತೆ ಅವರ ಹತ್ರ ಕೇಳಿದರೆ ಅವರು ಕೊಡುವ ಉತ್ತರ ಅಷ್ಟೇ, ಇದಕ್ಕೆ ಬೇಕಿರುವ ವ್ಯವಸ್ಥೆ ಮಾಡಿದ್ದೇವೆ ಸರ್, ಆದರೆ ಆ ದೈವ ಸ್ಥಳ ಬಿಟ್ಟು ಹೋಗುವುದಿಲ್ಲ. ಪ್ರತಿಷ್ಠಿತ ಹೋಟೆಲಲ್ಲಿ ನಾನು ಹೇಳ್ತಾ ಇರೋದು, ಅಷ್ಟೆಲ್ಲ ಆಧುನೀಕರಣಗೊಂಡಿರುವಂಥ ವ್ಯವಸ್ಥೆಯಲ್ಲಿ. ಹೀಗೆ ಇನ್ನು ಅನೇಕ ಕಡೆ ಅನಿವಾರ್ಯವಾಗಿ ಜಾಗ ಬಿಟ್ಟು ಕೊಡದೆ ನಂಬಬೇಕಾದ ಅನೇಕ ಮುಸ್ಲಿಂ ಕುಟುಂಬದ ವ್ಯಾಪ್ತಿಯಲ್ಲೋ ಕ್ರೈಸ್ತ ಕುಟುಂಬದ ವ್ಯಾಪ್ತಿಯಲ್ಲೋ ಅವರ ಆವರಣದಲ್ಲಿ ದೈವವನ್ನು ಇಟ್ಟುಕೊಂಡ ಕ್ರಮ ಇದೆ. ಇತರ ವ್ಯವಸ್ಥೆಗಳಾಗುವಾಗ ಪ್ರತ್ಯೇಕವಾಗಿ ಅದೇ ಸ್ಥಳದಲ್ಲಿ ಅದೇ ಮಣ್ಣಲ್ಲಿ ಬೇಕು ಎನ್ನುವ ಕಾರಣಕ್ಕೆ ಒಂದು ಚೌಕಟ್ಟು ಕಟ್ಟಿ ಅವರು ಅದರ ಗೋಜಿಗೆ ಬರದೆ ಬರೀ ಒಂದು ಸಂಬಂಧಪಟ್ಟ ಕುಟುಂಬ ಮಾತ್ರ ಬಂದು ಅದಕ್ಕೆ ಸೇವೆ ಸಲ್ಲಿಸುವ ಕ್ರಮ ಇತ್ತು. ಆದರೆ ಏನಾಗಿದೆ, ವಾಮಂಜೂರಿಗೆ ಅವರು ಹೋದ ನಂತರ ಈ ಗುಳಿಗನಿಗೆ ಇಲ್ಲಿ ಗಮನ ಕಡಿಮೆ ಆಯಿತು. ನಾವಾದರೂ ಅಷ್ಟೇ, ಯಾವಾಗ ಐಡೆಂಟಿಟಿಗೆ ಪೆಟ್ಟು ಬೀಳ್ತದೋ, ಮನುಷ್ಯನಾದರೂ ಅಷ್ಟೇ, ಅಸ್ಮಿತೆಗೆ ಅಸ್ತಿತ್ವಕ್ಕೆ ಪೆಟ್ಟು ಬೀಳ್ತದೋ ಆಗ ಅವನು ವ್ಯಕ್ತಗೊಳ್ತಾನೆ. ಒಂದು ಗುಂಪಿನಲ್ಲಿರೋ ಒಬ್ಬ ವಿದ್ಯಾರ್ಥಿ ತಲೆ ತಿರುಗಿ ಬಿದ್ದ ಅಂತ ಹೇಳಿದ್ರಲ್ಲೂ ಐಡೆಂಟಿಟಿಯ ಪ್ರಶ್ನೆ ಇದೆ. ಅವನ ಕಡೆಗೆ ಗಮನ ಕೊಡ್ಲಿ ಆ ಗುಂಪು ಅಂತ ಸಮೂಹದ ಪ್ರಜ್ಞೆ ಸೆಳೆಯುವ ಪ್ರಯತ್ನ ಇಲ್ಲ. ಆದರೂ ಅಷ್ಟೇ, ಅಂದರೆ ಅಷ್ಟು ಕ್ಷುಲ್ಲಕ ಅಂತ ಅರ್ಥ ಅಲ್ಲ. ದೈವ ತನ್ನ ಅಸ್ತಿತ್ವವನ್ನು ಬೊಟ್ಟು ಮಾಡಿ ತೋರಿಸಿತ್ತು, ನಾನಿಲ್ಲಿದ್ದೇನೆ, ಬೇಕಿರುವ ವ್ಯವಸ್ಥೆ ಮಾಡಿಕೊಂಡು. ಈಗ ಅವರು ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿದ್ದಾರೆ, ಇಲ್ಲಿ ದೈವ ಬಿಟ್ಟು ಹೋಗುವುದಿಲ್ಲ. ಈಗ ಇರುವ ತೀರ್ಮಾನ ಏನು ಅಂತ ಹೇಳಿದರೆ, ಇಲ್ಲಿ ಇರುವವರು ವ್ಯವಸ್ಥೆ ಮಾಡಬೇಕು. ದೈವಲ್ಲಿ ಹೋಗದ ಕಾರಣ ಪ್ರಶ್ನಾ ಚಿಂತನೆಯಲ್ಲೂ ಅವರ ಮಾತಿನಲ್ಲೂ ಒಂದೇ ಅಭಿಪ್ರಾಯ ಬಂದಿರುವ ಕಾರಣ, ಮತ್ತು ಇಲ್ಲಿ ಮತ್ತೆ ಮಾಡಿರುವ ಪ್ರಶ್ನೆ ಚಿಂತನೆಯಲ್ಲೂ ಅದೇ ಅಭಿಪ್ರಾಯ ಬಂದಿರುವ ಕಾರಣ ಇದು ಪರಸ್ಪರ ವಿಶ್ವಾಸ ಯೋಗ್ಯವಾದದ್ದು. ಎಲ್ಲೋ ವ್ಯತ್ಯಾಸಗಳು ವ್ಯತಿರಿಕ್ತಗಳು ಬಂದಿದ್ರೆ ಸಂದೇಹಕ್ಕೆ ಆಸ್ಪದ ಇತ್ತೇನು. ಪರಸ್ಪರ ವಿಶ್ವಾಸ ಯೋಗ್ಯವಾದದ್ದು. ಕುಟುಂಬ ಎಲ್ಲಿ, ವೆನ್ಲಾಕ್ ಎಲ್ಲಿ, ಸರ್ಜನ್ಗಳು ಆಡಳಿತ ಮಂಡಳಿಯಲ್ಲಿ, ಸಾಮಾನ್ಯ ಒಂದು ಕೆಲಸ ಮಾಡುವ ಜನರಲ್ಲಿ ಇವರ ವಿಶ್ವಾಸವು ಅಲ್ಲಿಯ ವಿಶ್ವಾಸವು ತುಲನೆ ಆಗ್ತದೆ ಅಂತ ಹೇಳಿದರೆ ಎಂಥ ರೋಚಕ ಅದು. ಮತ್ತು ಇನ್ನೊಂದು, ಎಲ್ಲೋ ಒಂದು ಹಂತಕ್ಕೆ ಒಂದು ವೃಕ್ಷ ಕಾರಣ ಆಗತ್ತಾ ಅಂತ ಹೇಳುವಂಥ ವಿಚಾರ. ಯಾಕಂದರೆ ಅಶ್ವತ್ಥ ಮರ ಆ ಆಸ್ಪತ್ರೆಯ ಒಳಭಾಗಕ್ಕೆ ಬರುವ ರೀತಿಯಲ್ಲಿ ಇತ್ತು. ಅದನ್ನು ಯಾವಾಗ ಮುಟ್ತಾರೆ, ಅದನ್ನು ತೆಗೆಯುವ ಪರಿಸ್ಥಿತಿ ಬಂದಾಗ ಒಂದಷ್ಟು ವಿರೋಧಗಳಾದ ನಂತರ ಅದನ್ನು ತಗೊಂಡು ಬಂದು ಹಾಗೆ ಒಂದು ಕಡೆ ನೆಡ್ತಾರೆ. ಇದು ಪ್ರಕೃತಿಯ ವೃಕ್ಷಾಂದೋಲನ. ಆದರೆ ಅದು ಅವ್ರು ಹೇಳ್ತಾರೆ, ಅಲ್ಲಿಯ ವೈದ್ಯಾಧಿಕಾರಿಗಳು ಹೇಳ್ತಾರೆ, ಅದು ಯಾವುದೇ ರೀತಿಯ ಎಲೆ ಕೂಡ ಇರಲಿಲ್ಲ ಆ ಮರಕ್ಕೆ. ಅಲ್ಲಿಂದ ಆರಂಭ ಆಗುವ ಸಮಸ್ಯೆ ಇಲ್ಲಿ ಯಾವಾಗ ಪ್ರತಿಷ್ಠೆ ಆಗ್ತದೆ, ಸ್ವಲ್ಪ ದಿನದಲ್ಲಿ ಅದು ಚಿಗುರುಕೊಳ್ತದೆ. ನಮ್ಮ ಹತ್ರ ಒಂದಷ್ಟು ವಿಡಿಯೋಗಳೆಲ್ಲ ಇದೆ, ಚಿಗುರುಕೊಂಡಿದೆ, ತುಂಬಾ ದೊಡ್ಡದಾಗಿ ಚೆನ್ನಾಗಿ ಬೆಳೀತಾ ಇದೆ. ಅದು ಯಾವ ರೀತಿ ಅಂದ್ರೆ ಆ ಗುಳಿಗನಿಗೆ ಅವನ ಅಸ್ತಿತ್ವಕ್ಕೆ ತೊಂದರೆ ಆದಾಗ ಇದು ಪ್ರಕಟ ಆದ ರೀತಿಯ ಅಂತ ಹೇಳುವಂತ ಪ್ರಶ್ನೆ. ಕಾಕತಾಳೀಯವೂ ಆಗಿರಬಹುದು. ಅದೊಂದು ಚೈತನ್ಯ ದೈವಕ್ಕೆ ಕೊಟ್ಟ ಚೈತನ್ಯವೇ ವೃಕ್ಷದಲ್ಲಿ ಕಾಣಿಸಿಕೊಂಡಿತ್ತು ಅಷ್ಟೇ. ಮಣ್ಣಿಗೊಂದು ಬಲ ಬರುವುದಂತೆ ಇದೆ, ಮಣ್ಣುಗೊಂದು ಬಲ, ಮಣ್ಣಿಗೊಂದು ಚೈತನ್ಯ, ಜೀವಂತಿಕೆ ಸೇರುವುದು. ಆ ಜೀವಂತಿಕೆ ಶಕ್ತಿಗೋ ಅಲ್ಲಿರುವ ವ್ಯಕ್ತಿಗೋ ಸೇರಿದಾಗ
ಸಹಜವಾಗಿ ಒಂದು ಮನೆಯಲ್ಲಿ ಜನರು ವಾಸ ಇದ್ದರೆ ಆ ಮನೆಯನ್ನು ನೋಡಿ ನಿರ್ಜನವಾದ ಜನರಿಲ್ಲದ ಮನೆಯನ್ನು ನೋಡಿ. ಹಾಗಾಗಿ ವ್ಯಕ್ತಿಗೂ ಶಕ್ತಿಗೂ ಪ್ರಕೃತಿಗೂ ಸಂಬಂಧ ಇದೆ. ಜನರು ಓಡಾಡದ ಸ್ಥಳದಲ್ಲಿರುವ ಗಿಡಗಳನ್ನು ನೋಡಿ, ಸಾಮಾನ್ಯ ಗಿಡಗಳನ್ನು ನೋಡಿ, ಸಂಬಂಧ ಖಂಡಿತ ಇದೆ. ಇದು ಬಹಳ ಸೂಕ್ಷ್ಮವಾದದ್ದು ಮತ್ತು ಸೈಕಾಲಜಿಗೆ ಸಂಬಂಧಪಟ್ಟ ಸಂಗತಿ ಕೂಡ ಹೌದು. ನಾನಾಗ ಹೇಳಿದೆ, ನಾಗ, ಗುಳಿಗ ಇದೆಲ್ಲ ಅನಿವಾರ್ಯ ಕಾರಣದಿಂದ ವ್ಯಾಪ್ತಿಯಲ್ಲಿ ನಂಬಲೇಬೇಕಾದ ಪರಿಸ್ಥಿತಿ, ಸ್ಥಳಾಂತರಕ್ಕೆ ಒಳಪಡದೆ. ನೀವೇ ಈಗ ಸೇರಿಸಿದ ಮಾತು ಅಶ್ವತ್ಥ ಗಿಡ ಕೂಡ ಸಿಟಿ ಮಧ್ಯೆ ಅಶ್ವತ್ಥ ಕಟ್ಟೆ ಇರುವ ಊರಲ್ಲವೇ ನಮ್ಮದು? ಹೌದು. ಅಪ್ಪಣ್ಣನ ಕಟ್ಟೆ. ಹೌದು. ಇಂಥ ಅನೇಕ ನಗರದ ಮಧ್ಯೆ ಕೂಡ ಅಶ್ವತ್ಥ ಕಟ್ಟೆ ಒಂದು ಉಳಿದಿದೆ. ಇದು ಇಲ್ಲೆಲ್ಲ ಉತ್ತರ ಕರ್ನಾಟಕದಲ್ಲೂ ಹೀಗಿದೆ. ಅನೇಕ ಮನೆ ವ್ಯಾಪ್ತಿಯಲ್ಲಿ ರೋಡಿನ ಮಧ್ಯೆ ಇನ್ನೆಲ್ಲೋ ಅಶ್ವತ್ಥ ವೃಕ್ಷವನ್ನು ಹಾಗೆ ಬಿಟ್ಟಿದ್ದಾರೆ ಅಂತ ಹೇಳಿದರೆ ಅಲ್ಲಿ ವೃಕ್ಷ ಕಾಳಜಿ ಎನ್ನುವುದಕ್ಕಿಂತಲೂ ಅಲ್ಲಿ ಏನೋ ಸಮಸ್ಯೆ ಆಗಿದೆ ಅಂತ ಅರ್ಥ. ಅಲ್ಲಿ ತೆರವುಗೊಳಿಸಬಾರ್ದು, ಮತ್ತೆ ಅಲ್ಲಿ ಏನೋ ಒಂದು ಶಕ್ತಿಯ ಅಸ್ತಿತ್ವ ಇದೆ, ಪ್ರಾಚೀನವಾದದ್ದು ನಂಬಲೇಬೇಕಾದ ಅನಿವಾರ್ಯತೆ ಇದೆ ಎಂಬ ಕಾರಣಕ್ಕೆ ಅದು ಹಾಗಾದದ್ದು. ಅದಕ್ಕೋಸ್ಕರ ಬಿಟ್ಟಿದ್ದಾರೆ. ತುಂಬ ಕಡೆ ಇದೆ. ನೀವು ಕಲ್ಲಾಪು ಅಂತ ಹೇಳುವಲ್ಲಿ ಅಲ್ಲಿ ಒಂದು ನಾಗನ ಕಟ್ಟೆ ಮತ್ತು ಅಶ್ವತ್ಥ ವೃಕ್ಷ ಇದೆ ನಮ್ಮ ತುಕ್ಕೋಟು ಸಮೀಪ. ಅದಾದರೂ ಅನಿವಾರ್ಯವಾಗಿ ಬಿಟ್ಟಿದ್ದಾರೆ. ರಸ್ತೆಯನ್ನೇ ಬ್ರಹ್ಮರ ಕೂಟ್ಲನ್ನು ನೀವು ಗಮನಿಸಬಹುದು. ದೈವ ಸಾನ್ನಿಧ್ಯಕ್ಕೋಸ್ಕರ ಒಂದು ನಾಗರಿಕ ಸಂಸ್ಕೃತಿ ಅಥವಾ ಒಂದು ಆಡಳಿತ ವ್ಯವಸ್ಥೆ ನಗರೀಕರಣದ ಉದ್ದೇಶದಲ್ಲಿ ಮಾರ್ಪಾಟುಗೊಳಿಸಿರುವುದನ್ನು ನಾವು ಗಮನಿಸಬೇಕು. ಅಂದರೆ ಏನು ವ್ಯವಸ್ಥೆಗಳು ಸೌಲಭ್ಯಗಳು ಹೊಸತಾಗುವುದಾದರೂ ಕೂಡ ಆವರೆಗೆ ನಡೆದುಕೊಂಡು ಬಂದ ಜನವಿಶ್ವಾಸಕ್ಕೆ ನೆಲೆ ಕೊಡಬೇಕೆನ್ನುವ ಉದ್ದೇಶ. ಈಗ ಮುಖ್ಯವಾಗಿ ನೋಡಲಿಕ್ಕೆ ಹೋದರೆ ಬೇರೆ ದೈವಗಳಿಗೂ ಗುಳಿಗನಿಗೂ ಯಾಕೆ ಅಷ್ಟೊಂದು ಅಜಗಜಾಂತರ ವ್ಯತ್ಯಾಸಗಳು, ವಿಶೇಷತೆ ಏನು ಅಂತ ಗುಳಿಗ? ನಾನು ಈಗಲೇ ಹೇಳಿದ ಹಾಗೆ ಪ್ರತಿ ಸ್ಥಳ ಅಥವಾ ಕುಟುಂಬ ಒಳಗೊಳ್ಳುವ ದೈವಗಳಲ್ಲಿ ಗುಳಿಗವು ಒಬ್ಬ. ನಮ್ಮಲ್ಲಿ ರಾಜನ ದೈವಗಳ ಕಲ್ಪನೆ ಇದೆ. ಗುಳಿಗನೇ ರಾಜನಾಗಿರುವಂತಹ ಕಲ್ಪನೆಗಳು ಇವೆ. ಗುಳಿಗನಲ್ಲೂ ವೈವಿಧ್ಯತೆಗಳಿವೆ, ಸಾಕಷ್ಟು ಒಬ್ಬನೇ ಗುಳಿಗ ಕಾಲಾಂತರದಲ್ಲಿ ತನ್ನ ಸ್ಥಳಾಂತರದಲ್ಲಿ ಹೆಸರನ್ನು ಪಡೆದುಕೊಂಡಂತಹ ವೈವಿಧ್ಯತೆಗಳು ನಮ್ಮಲ್ಲಿದೆ. ಮತ್ತು ಒಂದು ಪಾಡ್ದಾನದ ಒಂದು ಕಥೆಯೂ ಇದೆ, ನಮಗೆಲ್ಲ ಗೊತ್ತಿರುವ ಕಥೆ. ನಾನು ಮತ್ತೆ ಅದನ್ನು ಪುನರುಚ್ಚರಿಸಲಿಕ್ಕೆ ಹೋಗುವುದಿಲ್ಲ. ಈ ಕಥೆಯ ಹಿನ್ನೆಲೆಯಲ್ಲಿ ದೈವ ಪ್ರಸರಣಗೊಂಡ ಕಥೆಯನ್ನು ಹೇಳಿಕೊಂಡು ನಮ್ಮಲ್ಲಿ ಆರಾಧನೆ ಬಹಳ ಪ್ರಬಲವಾಗಿ ಬಂತು. ಕೊರಗತನಿಯ ದೈವದ ಹಾಗೆ ಬಹುಶಃ ನೀವು ಒಂದು ಲೆಕ್ಕಾಚಾರವನ್ನು ಮಾಡಿದರೆ ಕೊರಗತನಿಯದ ನಂತರ ಹೆಚ್ಚಾಗಿ ನಂಬಲಾಗುವ ದೈವ ಯಾವುದು ಅಂತ ಕೇಳಿದರೆ ಗುಳಿಗನೇ. ಇದಕ್ಕೊಂದು ಕಾರಣ ಅಂದರೆ ಇತರ ದೈವಗಳ ಹಾಗೆ ಇದಕ್ಕೆ ಆಲಯಗಳ ಅವಶ್ಯಕತೆ ಇಲ್ಲ. ಬರೀ ಒಂದು ಕಟ್ಟೆ, ಕಲ್ಲು ನಂಬಲಿಕ್ಕೆ ಸಾಧ್ಯ. ಗುಳಿಗನ ಕಟ್ಟೆ, ಕೊರಗಜ್ಜನ ಕಟ್ಟೆ, ಇದರಲ್ಲೇ ಹೆಸರಿದ್ದದ್ದು. ಈಗದು ಆಲಯಗಳ ರೂಪಕ್ಕೆ ಬಂದದ್ದು ಜನರಿಗೆ ಅನುಕೂಲ ಕೂಡಿ ಬಂದಾಗ. ಹಾಗಾಗಿ ಒಂದು ತಕ್ಷಣಕ್ಕೆ ನಂಬಬಹುದಾದ ಸಣ್ಣ ವ್ಯಾಪ್ತಿಯಲ್ಲಿ ಹೆಚ್ಚಿನ ಸೌಲಭ್ಯಗಳಿಲ್ಲದೆ ಅನನುಕೂಲಗಳ ಮಧ್ಯೆಯೂ ನಂಬಲು ಸಾಧ್ಯ ಇರುವ ದೈವವಾಗಿ ಗುಳಿಗ. ಹಾಗಾಗಿ ಗುಳಿಗನ ಸಾನ್ನಿಧ್ಯ ಹೆಚ್ಚಾಗಿ ಕಂಡುಬರುತ್ತದೆ. ಮತ್ತು ಈ ಕುಟುಂಬದ ಗುಳಿಗ ಇದ್ದಾರೆ, ಜಾಗೆಯ ಗುಳಿಗ ಇದ್ದ ಹಾಗೆ ನಿಮಗೆ ಮನೆಗೋ ಕುಟುಂಬದ ವ್ಯಾಪ್ತಿಗೋ ಅಥವಾ ಒಬ್ಬ ವ್ಯಕ್ತಿಗೋ ಸಮಸ್ಯೆಗಳು ಉಂಟಾದಾಗ ಒಂದು ದೈವದ ಪ್ರಸಾದವೋ ಒಂದು ದೈವದ ಚಿಂತನೆಯೋ ಆಶೀರ್ವಾದವೋ ಅನುಗ್ರಹವನ್ನು ಬೇಡಿಕೊಳ್ಳುವ ಜೊತೆಗೆ ಬಹಳ ತಕ್ಷಣ ತೀವ್ರವಾದ ತೀಕ್ಷ್ಣವಾದ ಪರಿಣಾಮವನ್ನು ಬೀರುವಂಥ ಒಬ್ಬ ದೈವ ಇದ್ದರೆ ಗುಳಿಗ. ಎಲ್ಲೋ ನಮ್ಮ ಮನೆಗೆ ಯಾವುದೊಂದು ದುಷ್ಟಶಕ್ತಿದ್ದೋ ಯಾವುದೊಂದು ಕೃತಿಮ ಕ್ರಿಯೆದೋ ಸಮಸ್ಯೆಗಳು ಉಂಟಾಯಿತು ಅಂತ ಹೇಳಿದರೆ ಇತರ ದೈವಗಳದ್ದಾದರೂ ಸ್ವಲ್ಪ ಪರಿಣಾಮ ನಿಧಾನ ಆದೀತು ಜನರ ವಿಶ್ವಾಸದ ಪ್ರಕಾರ. ಆದರೆ ಗುಳಿಗ ಹಾಗಲ್ಲ, ಅದು ಒಂದು ಪೆಟ್ಟು ಎರಡು ತುಂಡು, ಆ ರೀತಿ ತಕ್ಷಣ ನಾನು ಹೇಳಿದಲ್ಲ ತೀವ್ರ ತೀಕ್ಷ್ಣ ಎರಡು ಹೌದು ಪಟ್ಟನೆ ಉತ್ತರ ರಿಸಲ್ಟ್ ಕೊಡಲಿಕ್ಕೆ ಸಾಧ್ಯ ಇರುವುದು. ಹಾಗಾಗಿ ಜನರಿಗೆ ದೈವದ ಬಗ್ಗೆ ಹೆಚ್ಚು ವಿಶ್ವಾಸ ಬಂತು. ಎಲ್ಲ ಒಂದು ಹೋಲಿಕೆ ಮಾಡಿ ನೋಡೋಣ. ಕೊರಗತನಿಯ ಶೀಘ್ರ ಪ್ರಸಾದಿ, ನಮ್ಮಲ್ಲಿ ದೇವತಾರಾಧನೆಯಲ್ಲಿ ಗಣಪತಿ ಇದ್ದ ಹಾಗೆ ಯೋಚಿಸಿದ ತಕ್ಷಣ ವ್ಯವಸ್ಥೆ ಆಗ್ತದೆ. ಕಾಣೆ ಆದದ್ದೆಲ್ಲ ಸಿಕ್ಕಿರುವ ಕತೆ ಇದೆ. ಇದು ಶೀಘ್ರ ಕೋಪಿ ಶೀಘ್ರ ಪ್ರತಾಪಿ ಹೌದು, ಪ್ರಸಾದಿಯದು. ಇದು ಪ್ರತಾಪಿ ಹೌದು, ಯಾವುದು ಗುಳಿಗ ದೈವ. ಆದರೆ ತನ್ನ ಕಾರಣಿಕದ ಬಲದಿಂದಾಗಿ ಪರಿಣಾಮವನ್ನು ತಕ್ಷಣ ತೋರಲು ಸಾಧ್ಯ ಇರುವ, ನಾನು ಹೇಳಿದರೆ ಏನಾದರೂ ಒಂದು ಶತ್ರುಬಾಧೆಯಂತಹ ಸಮಸ್ಯೆಗಳು ಬಂದಾಗ ತಕ್ಷಣ ಅದಕ್ಕೆ ಅಡೆತಡೆಯಾಗಿ ನಿಲ್ಲಬಲ್ಲಂತಹ ಶಕ್ತಿ ಇರುವ ದೈವ ಗುಳಿಗ. ಹಾಗೆ ಜನರಿಗೆ ಗುಳಿಗನ ಬಗ್ಗೆ ಹೆಚ್ಚು ಆಸಕ್ತಿ. ಮತ್ತು ಇನ್ನೊಂದು, ನಾವು ಗುಳಿಗ ಅಂದ ಕೂಡಲೇ ನಮಗೆ ಬರುವಂಥದ್ದು ಉಗ್ರ ಸ್ವರೂಪವೇ ನೆನಪಿಗೆ ಬರುವಂಥದ್ದು. ಅದು ಯಾವತ್ತೂ ಶಾಂತ ಸ್ವರೂಪದಲ್ಲಿ ನಾವು ಅದನ್ನು ಅಂದರೆ ತಗೊಳ್ಳಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳೋ ಮಟ್ಟದಲ್ಲಿ. ಅದು ಯಾಕೆ ಅಂತ ಭಾಳ ಸ್ಪಷ್ಟ. ಏಕೆಂದರೆ ದೇವರಾಗಲಿ ದೈವವಾಗಲಿ ನಿರ್ದಿಷ್ಟ ಉದ್ದೇಶಕ್ಕೆ ಆವಿರ್ಭವ ಆಗಿರ್ತಾರೆ. ಶಾಂತ
ಅಥವಾ ಸಾತ್ವಿಕ, ಒಂದು ಸದುದ್ದೇಶ, ಲೋಕ ಕಲ್ಯಾಣ ಮೊದಲಾದಂತಹ ಉದ್ದೇಶಕ್ಕೆ ದೈವ ಒಂದು ಪ್ರಕಟಗೊಂಡಿದ್ದರೆ ಅದು ಶಾಂತ ಸ್ವರೂಪವೇ ಆಗಿರ್ತದೆ. ಲಕ್ಷ್ಮೀ, ಸರಸ್ವತಿ, ಇತರ ದೇವರುಗಳನ್ನು, ಇತರ ರಾಜನ್ ದೈವಗಳನ್ನೆಲ್ಲ ಗಮನಿಸಿದರೆ, ಈಗ ಪಂಜುರ್ಲಿ ಮೊದಲಾದಂಥ ದೈವಗಳನ್ನೆಲ್ಲ ಗಮನಿಸಿದರೆ ಒಂದು ಸದುದ್ದೇಶದ ಕಾರಣಕ್ಕೆ ಪ್ರಕಟಗೊಂಡಿರುವಂಥದ್ದು. ಇತರ ಉಗ್ರ ದೈವಗಳು ದುರುದ್ದೇಶಕ್ಕೆ ಅಂತ ಅರ್ಥ ಅಲ್ಲ, ಅದು ನಿರ್ದಿಷ್ಟವಾಗಿ ದುಷ್ಟಮರ್ದನ ಅಥವಾ ಶತ್ರು ಸಂಹಾರ ಅಥವಾ ಲೋಕಕ್ಕೆ ಬರುವಂಥ ವ್ಯತಿರಿಕ್ತ ಶಕ್ತಿಗಳ ನಿರ್ನಾಮ, ಇಂಥ ಉದ್ದೇಶಕ್ಕೆ ಬರುವಾಗ ಮನುಷ್ಯನಾದರೂ ಸಹಜವೇ ಅಂತಹ ಸಂದರ್ಭದಲ್ಲಿ ಕೋಪದಿಂದಲೇ ವ್ಯಕ್ತಗೊಳ್ತಾನೆ, ಅವನು ತನ್ನೊಳಗೆ ಮತ್ತೊಮ್ಮೆ ಮರುಪ್ರಕಟಗೊಳ್ತಾನೆ. ಹಾಗೆ ಈ ದೈವವಾದರೂ ಅಷ್ಟೇ, ನೆನವುಲ್ಲ ಸಂಖ್ಯೆ ಎನ್ನುವವಳ ಸಂಹಾರಕ್ಕೋಸ್ಕರ ಹುಟ್ಟುವಾಗಲೇ ತಾಯಿಯನ್ನು ಕೊಂದ ಒಂದು ದಾರುಣ ರಕ್ತ ಚರಿತ್ರೆ ಇರುವ ಕಾರಣ ಗುಳಿಗ ಆ ರೀತಿಯ ಪ್ರಕಟಗೊಂಡ. ಹಸಿವು, ದಾಹ, ಉಗ್ರರೂಪತೆ, ಶತ್ರು ಸಂಹಾರ, ಯಾರು ಎಡವಿ ಹೋಗ್ತಾರೋ ಅವರನ್ನು ಅಲ್ಲೇ ನಿರ್ನಾಮಗೊಳಿಸುವಷ್ಟು ಶೀಘ್ರ ಕೋಪಿಯಾಗಿ ಒಂದು ಕುಪಿತ ರೂಪದಲ್ಲಿ ಕಾಣಿಸಿಕೊಳ್ತಾರೆ ನಮ್ಮಲ್ಲಿ. ಅದೇ ಪ್ರಕಾರದಲ್ಲಿ ಹಾಗಾಗಿ ಗುಳಿಗನನ್ನು ನೀವು ಒಂದು ಕೋಲದ ರೂಪದಲ್ಲಿ ನೋಡಿದರೆ ಕಪ್ಪು ಬಣ್ಣದಲ್ಲಿ ತೋರಿಸ್ತಾರೆ. ಅಂದರೆ ಆತ ಕಪ್ಪು ಎಂಬುದು ತಾಮಸ ರೂಪ, ಆತನ ಗುಣ ಅಲ್ಲ, ಅವನ ರೂಪ ತಾಮಸವಾದದ್ದು, ಅಂದರೆ ಉಗ್ರ ರೂಪಕ್ಕೆ. ನಮ್ಮಲ್ಲಿ ಕಾಳಿ ಇದ್ದ ಹಾಗೆ, ಕಾಳ ಅಂದರೆ ಕಪ್ಪು ಅಂತಲೇ ಅರ್ಥ. ಹಾಗಾಗಿ ಕಾಳಿ ಹೇಗೆ ಒಂದು ದುಷ್ಟ ಸಂಹಾರದ ಉದ್ದೇಶಕ್ಕೆ ಬಂದ್ಲೋ ಅದೇ ರೀತಿ ದುಷ್ಟ ಸಂಹಾರದ ಅದೇ ಬಗೆಯಲ್ಲಿ ನೋಡಿ ಒಂದು ಉಗ್ರದ ರೂಪವಾಗಿ ಒಂದು ಸಂಹಾರದ ಉದ್ದೇಶಕ್ಕೆ ಬಂದಂತಹ ಕಲ್ಲುರ್ಟಿ ಕಲ್ಕುಡನನ್ನು ನೋಡಿ. ಅವರಿಗೆ ಸಾಮಾನ್ಯವಾಗಿ ಕಪ್ಪು ರೂಪವೇ. ಏಕೆ ಅಲ್ಲಾದರೂ ಅಷ್ಟೇ ಸೇಡು ತೀರಿಸುವ ನೆಲೆಯಲ್ಲಿ ಅವರು ಪ್ರಕಟಗೊಂಡ ದೈವಗಳು. ಜೋಗ ಬಿಟ್ಟು ಮಾಯಕ್ಕೆ ಸಂದದ್ದೇ ಸೇಡಿನ ಪ್ರತೀಕಾರದ ಕಾರಣಕ್ಕೋಸ್ಕರ ಒಂದು ಶೋಷಣೆಯ ಚರಿತ್ರೆ ಇದೆ ಅದರ ಹಿಂದೆ. ಅದಕ್ಕಾಗಿ ಇಲ್ಲಿ ಕೊರಗತನಿಯನಾದರೂ ಅಷ್ಟೇ ಸಮುದಾಯದ ಹಿನ್ನೆಲೆ ಇದ್ದರೂ ಕೂಡ ಆ ದೈವಕ್ಕೆ ಒಂದು ರೀತಿಯಲ್ಲಿ ಆಧುನಿಕ ಸಮಾಜದ, ಶೋಷಿತ ಸಮಾಜದ ವಿರುದ್ಧವಾಗಿ ನಿಲ್ಲಬಹುದಾದಂಥ ಒಂದು ಸಾಧ್ಯತೆ ಇದೆ. ಅದಕ್ಕಾಗಿ ಕಪ್ಪಾಗಿ ರೂಪುಗೊಳ್ತಾನೆ. ನಾನು ಯಾವತ್ತೂ ಹೇಳಿದೆ, ಇತರ ಯಾವುದೇ ಬಣ್ಣಕ್ಕೆ ಒಂದೇ ಅರ್ಥ, ಕಪ್ಪಿಗೆ ಸಾವಿರ ಅರ್ಥ. ಎಲ್ಲವನ್ನೂ ತನ್ನೊಳಗೆ ಲೀನಗೊಳಿಸಿದ್ರೂ ಕೂಡ ತನ್ನ ಅಸ್ತಿತ್ವವನ್ನು ಬಿಟ್ಟುಕೊಡದ ಬಣ್ಣ ಕಪ್ಪು ಮಾತ್ರ. ಒಂದು ಬಿಳಿ ಬಣ್ಣಕ್ಕೆ ಕಪ್ಪು ಸೇರಿಸಿದ್ರೆ ಅದು ಕಪ್ಪಾದೀತು, ಬಿಳಿ ಬಣ್ಣವೇ. ಕಪ್ಪು ತನ್ನ ಕೊನೆಯ ತನ. ಹಾಗಾಗಿ ಗುಳಿಗನಾದರೂ ಅಷ್ಟೇ ಎಲ್ಲಿ ಸೇರಿಕೊಂಡ್ರೂ ಕೂಡ, ವೆನ್ಲಾಕ್ ಆಗಿರಲಿ, ಬಸ್ ನಿಲ್ದಾಣ ಆಗಿರಲಿ, ವಾಮಂಜೂರ್ ಆಗಲಿ, ನಿಮ್ಮ ಮನೆಗಳಾಗಿರಲಿ, ತನ್ನ ಗುರುತನ್ನು ಬಿಟ್ಟು ಕೊಡುವುದೇ ಇಲ್ಲ ಕಪ್ಪಿನ ಹಾಗೆ. ಇಲ್ಲಿ ಮುಖ್ಯವಾಗಿ ಇನ್ನೊಂದು ಹೇಳಿದರೆ, ಈಗ ಹಂಪನಘಟ್ಟದ್ದು ಆ ಹಳೆ ಬಸ್ ನಿಲ್ದಾಣದ ವಿಚಾರ ಬಂದರೆ, ಅಕ್ಕಪಕ್ಕ ತುಂಬ ಬಿಲ್ಡಿಂಗ್ಗಳಿದೆ, ತುಂಬ ವ್ಯವಸ್ಥೆಗಳು, ಅದರ ಪಾಡಿಗೆ ಅಲ್ಲಿಯ ಬದಲಾವಣೆಗಳು ಆಗ್ತಾನೆ ಇದೆ. ಆದರೆ ಮುಖ್ಯವಾಗಿ ಆ ಜಾಗ ಏನು ಅಲ್ಲಿ ಅವರು ಫೌಂಡೇಶನ್ ಹಾಕ್ಲಿಕ್ಕೆ ಹೊಂಡ ತೆಗೆದಿದ್ದಾರೆ, ಅದು ಇವತ್ತಿಗೂ 3 ವರ್ಷ ಅಂದರೆ 30 ವರ್ಷದ ಹಿಂದೆ ಭಾರಿ ವ್ಯಾಪಾರಗಳು ನಡೀತಿದ್ದಂತಹ ಜಾಗ. ಹೌದು, ಇವತ್ತಿಗೆ ಅದು ಎಷ್ಟೋ ವ್ಯಾಪಾರಗಳನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ನಡೆಸ್ಲಿಕ್ಕೆ ಆಗ್ತಾ ಇಲ್ಲ. ಗುಳಿಗನ ದೃಷ್ಟಿ ಇದೆ ಅಂತ ಕಡೆಗೆ ಬಂದಿರುವಂಥ ವಿಚಾರ. ಅಲ್ಲಿ ಹೋದಾಗ ಮ್ಯಾನೇಜರ್, ಅದರದ್ದು ಕನ್ಸ್ಟ್ರಕ್ಷನ್ ಮ್ಯಾನೇಜರ್ ಹೋದಾಗ, ಅಲ್ಲಿ ಕಾರ್ಮಿಕರು ಹೋದಾಗ, ಅವರ ಯಾರು ಗುತ್ತಿಗೆಯನ್ನು ಪಡ್ಕೊಂಡಿದ್ದಾರೆ ಅವರನ್ನು ಬರಲಿಕ್ಕೆ ಹೇಳ್ತದೆ, ನಾನು ಅಭಯ ಕೊಡ್ತೇನೆ ಅಂತ ಹೇಳ್ತದೆ. ಆದರೂ ಕೂಡ ಏನು ಬದಲಾವಣೆಗಳಾಗಲಿಲ್ಲ. ಅದು ಯಾಕೆ ಆಗಿರ್ಬೋದು? ಮುಖ್ಯವಾಗಿ ಆ ಕಾರಣ ಇವತ್ತಿಗೂ ಹಾಗೆ ಇದೆ. ಇದು ಗಮನಿಸಬೇಕಾಗಿರುವ ಸಂಗತಿ. ಗುಳಿಗ ದೃಷ್ಟಿ, ಗುಳಿಗ ಪೆಟ್ಟು ಎರಡೂ ಬಹಳ ಪರಿಣಾಮಕಾರಿ ಅಂತ ನಾನು ಹಾಗೆ ಹೇಳಿದಾಗೆ ನೇರ ಅದು ಹಿಂದಿಂದ ಬಂದು ಕೊಡೋಬೆಟ್ಟಲ್ಲ, ಎದುರಿಂದಲೇ ಬಿಡುವ ಬೆಟ್ಟು. ಹಾಗಾಗಿ ಎಲ್ಲಿ ಒಂದು ನೀತಿ ಸೂತ್ರವನ್ನು ಮೀರಿ ನಡೆಯುತ್ತಾರೋ, ಒಂದು ದೈವ ಚಿಂತನೆಯನ್ನು ಮೀರಿ ನಡೆಯುತ್ತಾರೋ, ದೈವ ವಿಶ್ವಾಸಕ್ಕೆ ಪೆಟ್ಟು ಬಿಡುವ ಹಾಗೆ ಮಾಡ್ತಾರೋ, ಆಗ ಈ ಸಾಮವಾಗಿ ಹೇಳುವ ಬದಲು ಸ್ವಲ್ಪ ದಂಡ ಪ್ರಯೋಗ ಮಾಡೋದು ಗುಳಿಗನ ಬುದ್ಧಿ. ಹಾಗೆ ನೋಡಿದರೆ ಗುಳಿಗನ ಆಯುಧವೇ ದಂಡ, ತ್ರಿಶೂಲ ಅಲ್ಲ. ಆ ನಂತರದಲ್ಲಿ ಶಿವಮೂಲವಾದ ಕಥೆಯಾದ ಕಾರಣ ತ್ರಿಶೂಲದ ರೂಪಗಳೆಲ್ಲ ಬಂದಿರುವಂಥದ್ದು. ಈ ವೆನ್ಲಾಕ್ ಅಥವಾ ಈಗ ಬಸ್ ನಿಲ್ದಾಣದ ಕಥೆಯೆಲ್ಲ ಆದರೂ ಅಷ್ಟೇ, ದೈವ ತನ್ನ ಅಸ್ತಿತ್ವವನ್ನು ತೋರಿಸುವುದಕ್ಕೆ, ತಾನಿದ್ದೇನೆಂಬುದನ್ನು ತೋರಿಸುವುದಕ್ಕೆ ಇಂಥ ಎಲ್ಲ ಪ್ರತಾಪಗಳನ್ನು ಸೂಚಿಸುವಂಥದ್ದು. ನೀವು ಹೇಳಿದ ಸಂಗತಿಯಲ್ಲಿ ಒಂದು ಆಸಕ್ತಿಯ ಸಂಗತಿಯನ್ನು ನಾನು ಸ್ವಲ್ಪ ಸ್ಪಷ್ಟಪಡಿಸ್ತೇನೆ. ಪಕ್ಕದಲ್ಲಿ ಬಿಲ್ಡಿಂಗ್ ಇದೆ, ಒಳ್ಳೆ ವ್ಯಾಪಾರ ವಹಿವಾಟು ನಡೀತದೆ, ಅಲ್ಲೂ ಇದೆ, ಇಲ್ಲೂ ಇದೆ, ಹೆದ್ದಾರಿಗಳೆಲ್ಲ ಅಕ್ಕಪಕ್ಕದಲ್ಲಿ ಹೋಗ್ತದೆ, ಏನು ಸಮಸ್ಯೆ ಇಲ್ಲ. ಆದರೆ ಈ ವ್ಯಾಪ್ತಿಯಲ್ಲಿ ಮಾತ್ರ ಇದ್ದವರು ಎದ್ದು ಹೋಗ್ತಾ ಇದ್ದಾರೆ. ಅಲ್ಲಿ ಏನೋ ಹೂ ಮಾರ್ತಾ ಇರುವವರ ಸಂಖ್ಯೆಯು ಕಡಿಮೆ ಆಯಿತು, ಜನ ಬರ್ತಾ ಇಲ್ಲ. ಅಲ್ಲಿ ಒಂದು ಕಾರು ಪಾರ್ಕಿಂಗ್ನ ವ್ಯವಸ್ಥೆ ಇತ್ತು, ಅದರ ಬಗ್ಗೆ ಇವತ್ತು ನಿರಾಸಕ್ತಿ. ಒಂದು ಕಾಲದಲ್ಲಿ ಹೀಗೆ ಬಂದ ಬಸ್ಸು KS ರಾವ್ ರೋಡ್ ಆಗಿ ಅಲ್ಲಿಂದ ಮೇಲಕ್ಕೆ ಬಂದು ಈ ಕಡೆಯಿಂದ ಎದ್ದು ಹೋಗುವ ಕ್ರಮ ಇತ್ತು, ಒಂದು ಕಾರ್ ಪಾರ್ಕು ಇತ್ತು. ಈಗಲೂ ಅಲ್ಲಿ ಒಂದು ಗುಳಿಗನ ಒಂದು ಸಾನ್ನಿಧ್ಯ ಇದೆ ಇವತ್ತಿಗ ಸ್ಥಳದಲ್ಲಿ. ಅದೇಕೆ ಸುತ್ತಮುತ್ತಲೂ ಆಗದ ಪರಿಣಾಮ ಆ ಭಾಗಕ್ಕೆ ಮಾತ್ರ ಆಯಿತು? ಇದು ಸಹಜವಾಗಿಯೇ ಕೇಳುವ ಪ್ರಶ್ನೆ.
ಎಲ್ಲದಕ್ಕೊಂದು ಚೌಕಟ್ಟು ಎಂಬುದಿದೆ. ಈಗ ನೆರೆಮನೆ ಹಿತ್ತಿಲಿದೆ, ನಮ್ಮ ಈ ಕಡೆ ಒಂದು ಹಿತ್ತಿಲಿದೆ. ಮನೆಯ ಒಂದು ನಿವೇಶನಕ್ಕೊಂದು ಸೂತ್ರ ಅಂತ ಮಾಡಿದ ನಂತರ ಆ ಸೂತ್ರ ಒಳಪಟ್ಟ ನಂತರ ಅದಕ್ಕೆ ಹಣಕಾಸು ಬೇರೆ, ಆಡಳಿತ ಬೇರೆ, ವ್ಯವಸ್ಥೆಗಳು ಬೇರೆ, ಆರೋಗ್ಯ ವ್ಯವಸ್ಥೆ, ಅನುಕೂಲ, ಇವೆಲ್ಲವೂ ಬೇರೆ ಬೇರೆ ಚಿಂತನೆಗಳೇ. ಹಾಗಾಗಿ ಒಂದು ನಿವೇಶನದ ವ್ಯಾಪ್ತಿಗೆ ಬಂದದಕ್ಕೆ ಮಾತ್ರ ಆ ಸ್ಥಳದ ಶಕ್ತಿಗಳು ಪ್ರಭಾವ ಬೀರಲಿಕ್ಕೆ ಸಾಧ್ಯ. ನಾಗನಾಗಿರಲಿ, ದೈವ ಆಗಿರಲಿ. ಬಹುಶಃ ಇವತ್ತು ಎಲ್ಲಿ ಆ ಫೌಂಡೇಶನ್ ಅರ್ಧದಲ್ಲಿ ನಿಂತದ್ದು ಅಥವಾ ವ್ಯಾಪಾರ ವಹಿವಾಟು ಕ್ಷೀಣಗೊಂಡದ್ದು, ಅದೆಲ್ಲವೂ ಈಗ ನಾವು ಗುರುತಿಸುವಂತಹ ಹಳೆ ಬಸ್ ನಿಲ್ದಾಣದ ವ್ಯಾಪ್ತಿಯೊಳಗೆ ಬರ್ತದೆ. ಎಲ್ಲೆಲ್ಲಿ ಉನ್ನತಿಗಳು ಕಂಡ ಸುತ್ತಮುತ್ತ ಅದರಿಂದ ಹೊರಗುಡಿತದೆ. ಹಾಗಾಗಿ ಅಲ್ಲಿ ವ್ಯವಸ್ಥೆಗಳು ಸಂದಿದೆ. ಬಹುಶಃ ನೀವು ಅಲ್ಲಿ ಹೋಗಿ ವ್ಯಾಪಾರ ಮಾಡಿದ್ರು ಅನುಕೂಲ ಆದೀತು. ಇದರ ಒಳಗೆ ಬಂದಾಗ ಆ ಮಣ್ಣಿನ, ಆ ಜಾಗದ, ಅಲ್ಲಿ ಆಳುವ ಶಕ್ತಿಯ ಕಾರಣಕ್ಕೋಸ್ಕರ ಈ ವ್ಯತ್ಯಾಸಗಳಾಗುವಂಥದ್ದು. ಇದು ಇಲ್ಲಂತಲ್ಲ, ನೀವು ಒಳ್ಳೆಯ ಉದಾಹರಣೆ ಇವತ್ತು ನೋಡಬಹುದಾದ ಉದಾಹರಣೆ. ನಮ್ಮಲ್ಲಿ ಕುತ್ತಾರಿನಲ್ಲಿ ಕೊರಗತನಿಯ ದೈವದ ಒಂದು ಆದಿಸ್ಥಳ ಇದೆ. ಸಾಮಾನ್ಯವಾಗಿ ದೈವದ ಸಾನ್ನಿಧ್ಯಕ್ಕೆ ಅಭಿಮುಖವಾಗಿ ಮನೆ ನಿರ್ಮಾಣ ಮಾಡೋದು ಶೋಭೆ ಅಲ್ಲ, ಸೂಕ್ತ ಅಲ್ಲ ಅಂತ ಅಭಿಪ್ರಾಯಗಳಿವೆ. ದೈವದ ನೇರ ದೃಷ್ಟಿ ಬೀಳ್ತದೆ ಅಂತ ಅನೇಕರು ಅದಕ್ಕೆ ಒಪ್ಪುವುದಿಲ್ಲ ಕೂಡ. ಈ ಕುತ್ತಾರಿನ ಕೊರಗತನಿಯ ದೈವಕ್ಕೆ ಕತ್ತಲೆಯಲ್ಲಿ ಆರಾಧನೆ ಆಗುವುದು ನಿಮಗೆ ಗೊತ್ತಿದೆ. ಅಲ್ಲಿ ಎದುರೊಂದು ಬಿಲ್ಡಿಂಗ್ ನೇರವಾಗಿ ಆದರೆ ಅದರ ಬೆಳಕು ಸಾನ್ನಿಧ್ಯದ ಒಳಗೆ ಬೀಳ್ತದೆ. ಅಲ್ಲಿಯ ವಿಶ್ವಾಸಕ್ಕೆ, ಅಲ್ಲಿಯ ಕ್ಷೇತ್ರ ನಿಯಮ ಏನುಂಟು ಅದಕ್ಕೆ ಅಡ್ಡಿ ಆಗ್ತದೆ. ಆ ಕಾರಣಕ್ಕೆ ಸಾಕಷ್ಟು ಬಾರಿ ಕ್ಷೇತ್ರಾಡಳಿತ ಸಮಿತಿ ಮತ್ತು ವಿಶ್ವಾಸ ಇರುವ ಭಕ್ತರು ಸೂಚಿಸಿದರೂ ಕೂಡ ಎದುರೊಂದು ಕಟ್ಟಡ ಕಟ್ಟುವ ವ್ಯವಸ್ಥೆ ಆಯಿತು. ಕಟ್ಟಡ ಕಟ್ಟುವ ಪ್ರಯತ್ನ ಆಯಿತು, ಫೌಂಡೇಶನ್ ಆಯಿತು, ಎಲ್ಲ ಅದ್ದೂರಿಯಲ್ಲಿ ಒಂದು ಸ್ಪರ್ಧೆ ಎನ್ನುವ ರೀತಿಯಲ್ಲಿ ಮಾಡಿದ್ದು. ಇವತ್ತಿಗೂ ನೀವು ನೋಡಿದರೆ ಅದು ಅರ್ಧದಲ್ಲೇ ನಿಂತಿದೆ. ಹೇಗೆ ಈ ಬಸ್ ನಿಲ್ದಾಣದಲ್ಲಿ ಇದೆಯೋ ಅದೇ ರೀತಿ ಅರ್ಧದಲ್ಲೇ ನಿಂತಿದೆ. ಯಾವ ಬೆಳಕು ಬರುವ ಹಂತಕ್ಕೂ ಬರಲಿಲ್ಲ, ಒಂದು ಲೈಟ್ ಅಳವಡಿಸುವ ಹಂತಕ್ಕೂ ಆ ಬಿಲ್ಡಿಂಗ್ ಬರಲಿ. ಇವತ್ತಿಗೂ ಹಾಗೆ. ಇದು ಕುತ್ತಾರ್ನ ಕಥೆ ಅಲ್ಲ. ಸಾಕಷ್ಟು ದೇವಸ್ಥಾನದ ಅಕ್ಕಪಕ್ಕದಲ್ಲಿ, ದೇವಸ್ಥಾನಕ್ಕೆ ಒಳಪಟ್ಟ ಸ್ಥಳದಲ್ಲಿ ಅಲ್ಲಿ ಮಾಡಬಾರ್ದು ಅಂತ ಕ್ಷೇತ್ರದವರು ಸೂಚಿಸಿದ ನಂತರ, ಜನ ವಿಶ್ವಾಸದಲ್ಲಿ ಹೇಳಿದ ನಂತರ ಅದನ್ನು ಮೀರಿ ಏನಾಗ್ತದೆ ನೋಡು, ಅದು ನಿಮ್ಮ ಅಂಧವಿಶ್ವಾಸ ಅಂತ ಹೇಳಿಕೊಂಡು ಮಾಡಿದವರು ಸೋತದ್ದಿದೆ ಸಾಕಷ್ಟು. ಒಂದು ವೇಳೆ ಎಲ್ಲಾದರೂ ಗೆದ್ದಿದ್ದೇವೆ ಅಂತ ಇವತ್ತು ನನ್ನ ಮಾತುಗಳನ್ನು ಕೇಳುವವರಿಗಿದ್ರೆ ಅದು ಏನೋ ಅವರ ಪುಣ್ಯವಶಾತ್ ಅಥವಾ ಅಕಸ್ಮಾತಾಗಿ ಅಥವಾ ಅವರ ಏನೋ ಗುಟ್ಟಾಗಿ ಪರಿಹಾರಗಳನ್ನು ಮಾಡಿದ್ದಾರೆ ಬಿಡಿ. ಈಗ ವೆಲ್ನಾಕಿನ ವಿಚಾರಕ್ಕೆ ಬಂದರೆ ಅಲ್ಲಿಯ ವೈದ್ಯಾಧಿಕಾರಿಗಳಿರ್ಬೋದು, ಈ ಸರ್ಕಾರಿ ವ್ಯವಸ್ಥೆ ಅಂತ ಹೇಳ್ತೇವೆ, ಆ ವ್ಯವಸ್ಥೆಯಿಂದ ಹೊರಗೆ ಬಂದು ಒಂದಷ್ಟು ಅವರೇ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ, ಪ್ರಶ್ನೆ ಚಿಂತನೆ ಮಾಡ್ತಾರೆ, ಅದರ ನಂತರ ಪ್ರತಿಷ್ಠೆ ಕೂಡ ಮಾಡ್ತಾರೆ. ಈ ಬೆಳವಣಿಗೆ ಒಬ್ಬ ಧಾರ್ಮಿಕ ಚಿಂತಕರಾಗಿ ನೀವೇನು ಹೇಳ್ತೀರ? ಶುಭ ಲಕ್ಷಣ ಅಂತಲೇ ಹೇಳಬೇಕು. ನನಗೆ ಒಂದು ರೀತಿಯ ಸಂತೋಷವಾಗ್ತದೆ. ಮತ್ತು ದಿನೇ ದಿನೇ ಧಾರ್ಮಿಕವಾದ ಆಲೋಚನೆಗಳು ದಾರಿ ತಪ್ಪುತ್ತಾ ಇರುವ, ಕದಲ್ತಾ ಇರುವ ಈ ಸಮಯದಲ್ಲಿ ಈ ಬೆಳವಣಿಗೆ ಒಂದು ಒಳ್ಳೆ ಪುಷ್ಟಿದಾಯಕ. ಡಾಕ್ಟರ್, ಸರ್ಜನ್ಗಳನ್ನು ಹಿಡಿದು ಜಿಲ್ಲಾಧಿಕಾರಿಯವರೆಗೂ ದೈವವೊಂದರ ವಿಚಾರಕ್ಕೆ ಬಂದಾಗ ಹೇಗೆ ತಮ್ಮ ಅಧಿಕಾರ, ತಮ್ಮ ವ್ಯವಸ್ಥೆ, ಸೌಲಭ್ಯ, ಆಡಳಿತದ ವ್ಯಾಪ್ತಿಯನ್ನು ಬಿಟ್ಟು ಸಾಮಾನ್ಯ ಭಕ್ತರಾಗಿ ಅದಕ್ಕೆ ಸ್ಪಂದನೆ ಕೊಡ್ತಾರೆ ಎಂಬುದು ಇದರಲ್ಲಿ ಸಾಬೀತಾಯಿತು. ಇದು ಬಹುಶಃ ನನಗನಿಸ್ತದೆ ಇತರ ಕಡೆಗಿಂತಲೂ ತುಳುನಾಡಿನಲ್ಲಿ ಮಾತ್ರ ಸಾಧ್ಯ. ಇಷ್ಟರ ಮಟ್ಟಿಗೆ ಪ್ರಕಟಗೊಳ್ಳಬೇಕು. ಇಲ್ಲಿ ಗೆದ್ದದ್ದು, ಈಗ ಅವರು ಸೋತಿದ್ದಾರೆ ಅಂತ ನಾನು ಹೇಳುವಂಥದ್ದಲ್ಲ, ಯಾವುದು ಎತ್ತರಿಸಲ್ಪಟ್ಟಿತ್ತು ಇಲ್ಲಿಯ ಜನರ ವಿಶ್ವಾಸ. ಆ ದೈವ ಗೆದ್ದಿತ್ತು ಅಂತ ಹೇಳುವುದು ಜನರ ವಿಶ್ವಾಸ ಗೆದ್ದದ್ದು. ಹಾಗಾಗಿ ನಾನು ನಿಜಕ್ಕೂ ಅಭಿನಂದನೆಗಳನ್ನು ಹೇಳಬೇಕು. ಈ ಕಾಲದಲ್ಲಿ ಎಲ್ಲವನ್ನೂ ಮೂಢನಂಬಿಕೆ, ಮೌಢ್ಯ, ನೀವು ಇಷ್ಟು ಎಜುಕೇಟೆಡ್ ಆಗಿ 10 ಜನರಿಗೆ ಬುದ್ಧಿ ಹೇಳುವ ಡಾಕ್ಟರ್ ಆಗಿ, ಒಬ್ಬ ಸರ್ಜನ್ ಆಗಿ, ಅದು ಒಂದು ಸರ್ಕಾರಿ ಆಸ್ಪತ್ರೆಯ ಸರ್ಜನ್ ಆಗಿ, ಒಂದು ಸರ್ಕಾರದ ಸಂಬಳವನ್ನು ತೆಗೆದುಕೊಳ್ಳುವವರಾಗಿ, ಅದರಿಂದ ಒಳ್ಳೆಯದಾಗ್ತದೆ ಹೊರತು, ನಮಗೆ ಫಲಿತಾಂಶ ಬಹಳ ಮುಖ್ಯ, ಒಳ್ಳೆಯದಾಗ್ತದೆ ಹೊರತು ಖಂಡಿತಕ್ಕೂ ಯಾರಿಗೂ ಅಡ್ಡಿ ಇಲ್ಲ. ನೀವೇ ಆಗ ಉಲ್ಲೇಖ ಮಾಡಿದ್ದೀರಿ, ಆತ್ಮಹತ್ಯೆಗಳೇ ನಡೆದಿತ್ತು, ಅಷ್ಟು ದಾರುಣ ಇತ್ತು. ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಗುರುತಾಗುವಷ್ಟು ನೋಡಿ. ವಾಮಂಜೂರಿನಲ್ಲಿ ಅಲ್ಲಿಂದ ಯಾರು ಒಬ್ಬರು ಹೋದ ವ್ಯಕ್ತಿ ಇದ್ದಾರೆ, ಅವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ, ಅವರಲ್ಲಿರುವ ಸಂದರ್ಭದಲ್ಲಿ ಶವಾಗಾರದ ಪಕ್ಕದಲ್ಲಿ ಯಾವುದೋ ಒಂದು ಪ್ರೇತಾತ್ಮವನ್ನು ನಾನು ನೋಡಿದ್ದೆ, ತಕ್ಷಣಕ್ಕೆ ನನಗೆ ರಕ್ಷಣೆಗೆ ಬಂದದ್ದು ಅಲ್ಲಿದ್ದ ಗುಳಿಗನೇ. ನನ್ನ ಮಾತಲ್ಲ, ನಿಮ್ಮ ಮಾತಲ್ಲ, ಅದನ್ನು ಯಾವತ್ತು ಆ ದೈವ ಯಾರಿಗೆ ಸಂಬಂಧಪಟ್ಟದ್ದು ಅವರೇ ಹೇಳಿದಂಥ ಮಾತು. ಅನೇಕ ಬಾರಿ ನಾನಲ್ಲಿ ಗುಳಿಗನನ್ನು ನೋಡಿದ ಅನುಭವ ಆಗಿದೆ ಅಂತ ಅವರು ಹೇಳಿದ್ದಿದೆ. ಮತ್ತು ಇವತ್ತಿಗೂ ಅವರು ಬಹಳ ಸಂಭ್ರಮದಲ್ಲಿದ್ದಾರೆ ಅದಕ್ಕೊಂದು ವ್ಯವಸ್ಥೆ ಮಾಡಿದರ ಬಗ್ಗೆ. ಹಾಗಾಗಿ ಇಲ್ಲಿ ಡಾಕ್ಟರ್ಗಳ ಆಲೋಚನೆ ಅದು ಏಕೆ ಮೇಲೆ ಬಿದ್ದಿತು ಅಂತ ಹೇಳಿದರೆ, ಏಕೆ ಅದು ಗೆದ್ದಿತು ಅಂತ ಹೇಳಿದರೆ, ನಾನು ಹೇಳಿದರೆ ಆಸ್ಪತ್ರೆಯಲ್ಲಿ ಇರಿಸಲಾದ ಪ್ರಶ್ನೆ,
ಕುಟುಂಬದಲ್ಲಿ ಇರಿಸಲಾದ ಪ್ರಶ್ನೆ, ಈ ಹಿಂದೆ ನಡೆದ ವಿದ್ಯಮಾನ, ಇದು 3 ಪರಸ್ಪರ ಹೋಲಿಕೆ ಆಯಿತು. ಹಾಗಾಗಿ ಅದರ ಒಳಗೆ ಏನೋ ಇದೆ ಎಂಬುದನ್ನು ಅವರು ಅರಿತುಕೊಂಡರು. ಅದಕ್ಕಾಗಿ ಜಿಲ್ಲಾಧಿಕಾರಿಯಾದಿಯಾಗಿ ವೆನ್ಲಾಕ್ನ ಅಧಿಕಾರಿಗಳಿಂದ ಆದಿಯಾಗಿ ಅಲ್ಲಿ ಸ್ಪಂದಿಸಿದಂಥ ಸದಾನಂದ ಪೂಜಾರಿ, ಸಲ್ಡಾನ ಅಂತಹ ಡಾಕ್ಟರ್ಗಳು ತನಕ ಅವರೆಲ್ಲರೂ ಅಭಿನಂದನಾರ್ಹರು. ಏಕೆಂದರೆ ಇದರಿಂದ ಅವರಿಗೇನು ಲಾಭ ಎಂಬುದಲ್ಲ, ಒಂದು ಸ್ಥಳದ ನಂಬಿಕೆಗೆ ಬೆಲೆ ಕೊಟ್ಟರಲ್ಲ, ಅಲ್ಲಿಯ ಜನರಿಗೆ ಏನೋ ಒಂದು ಸಂತೃಪ್ತಿ ಆಯ್ತಲ್ಲ, ಅವರಿಗೂ ವಿಶ್ವಾಸ ಇದ್ರೆ ಏನೋ ಒಂದು ಸಂತೃಪ್ತಿ ಆಯ್ತಲ್ಲ. ನಮ್ಮ ಕೆಲಸದ ಕೊನೆಯ ಫಲಿತಾಂಶ ಎಂಬುದು ಇತರರ ಏಳಿಗೆಗೆ ಸಂಬಂಧಪಟ್ಟದ್ದಾಗಿದ್ದರೆ ಅದನ್ನು ಮಾಡೋದ್ರಲ್ಲಿ ಏನು ತಪ್ಪು ಅಂತ ನಾನು ಹೇಳೋದು. ನಮ್ಮ ಕೆಲಸ ಇನ್ನೊಬ್ಬರಿಗೆ ತೊಂದರೆ ಮಾಡುವುದಾದರೆ, ಇನ್ನೊಬ್ಬರನ್ನು ಮೌಢ್ಯಕ್ಕೆ ಎಳೆಯುವುದಾದರೆ ಅದನ್ನು ಮಾಡಬಾರ್ದು. ಇದು ಇತರರಿಗೆ ತೊಂದರೆ, ಏನೋ ಒಂದು ಅವರು ಒಳಗಡೆ 1000 ಚಿಕಿತ್ಸೆ ಕೊಡುವುದಕ್ಕಿಂತಲೂ ಮಾನಸಿಕ ಚಿಕಿತ್ಸೆ ಬಹಳ ದೊಡ್ಡದು. ಹೊರಗಡೆ ಇಂಥ ಒಂದು ಸಮಸ್ಯೆ ಉಂಟಂತ ಹೇಳಿದರೆ ಅವನಿಗೆ ಅಲ್ಲಿ ಎಂಥ ಇಂಜೆಕ್ಷನ್ ಏನೂ ನಾಟುವುದಿಲ್ಲ ಅಂತ. ಈ ಮನಸ್ಸಿನ ಚಿಕಿತ್ಸೆ, ದೈವಗಳೆಂದರೆ ಮಾನಸಿಕ ಚಿಕಿತ್ಸಾ ಶಕ್ತಿಗಳೇ, ಆ ಉದ್ದೇಶ ಅಲ್ಲಿ ಗೆದ್ದಿದೆ ಅಷ್ಟೇ. ಈಗ ಸಾಮಾನ್ಯವಾಗಿ ದೇವಸ್ಥಾನ, ಈಗ ಒಂದು ಆಸ್ಪತ್ರೆ ಅಂತ ಹೇಳಿದಾಗ ಅಲ್ಲಿ ಗಣೇಶನ ವಿಗ್ರಹ ಕೂರಿಸುವಂಥದ್ದು ಎಲ್ಲ ಸಾಮಾನ್ಯವಾಗಿರುವಂಥ, ನಾನು ನೋಡಿದ ಹಾಗೆ ಮೇ ಬಿ ಇದು ಫಸ್ಟ್ ಟೈಮ್ ಇರ್ಬೋದಂತ ಕಾಣ್ತದೆ, ಗುಳಿಗನ ಪ್ರತಿಷ್ಠೆ ಮಾಡಿರುವಂಥದ್ದು. ಹೌದು, ನಾನು ಹಾಗೆ ಹೇಳಿದಾಗೆ ದೇವಸ್ಥಾನಗಳ ವ್ಯಾಪ್ತಿಯಲ್ಲಿ ದೇಗುಲಗಳನ್ನು ಸ್ಥಾಪಿಸಿದ್ದಲೇ ಇದೆ, ಒಂದು ಸ್ಥಳಕ್ಕೆ ಸಂಬಂಧಪಟ್ಟ ಕಾರಣಕ್ಕೆ. ಇನ್ನೊಂದು, ಅನೇಕ ಬಾರಿ ಆಸ್ಪತ್ರೆಯಂತಹ ಸೂಕ್ಷ್ಮ ಸಂವೇದನೆ ಇರುವ ಸ್ಥಳದಲ್ಲಿ ಮನಸ್ಸು ಆರ್ಧಗೊಂಡಾಗ, ಅಥವಾ ತನಗೆ ಯಾರು ಇಲ್ಲ ಎಂದಾಗ, ಅಥವಾ ಯಾವುದೋ ಒಂದು ತೀರಾ ದುಃಖದಾಯಕವಾದ ಸಂದರ್ಭ ಬಂದಾಗ ಅದನ್ನು ವ್ಯಕ್ತಪಡಿಸುವುದಕ್ಕೆ ಜನರಿಗೆ ಒಂದು ಸ್ಥಳ ಬೇಕು. ಬಹುಶಃ ಆಸ್ಪತ್ರೆಯ ಆಲಯಗಳು, ಸಾನ್ನಿಧ್ಯಗಳು ಈ ನೆಲೆಯಲ್ಲಿ ಬಹಳ ಮುಖ್ಯ ಅಂತ ನಾನು ಅನಿಸ್ತದೆ. ಮತ್ತು ಅಲ್ಲೊಂದು ಕೆಲವು ಪ್ರಶ್ನೆಗಳು ಬರ್ತದೆ. ದೇಗುಲಕ್ಕೆ, ದೇವ ಪ್ರತಿಷ್ಠೆಗೆ ಮರಣ, ಕಾಯಿಲೆ, ನೋವು, ದಾರುಣ ರಕ್ತಗಳಿರುವ ಆಸ್ಪತ್ರೆಯ ವ್ಯಾಪ್ತಿ ಎಷ್ಟು ಸೂಕ್ತ ಎಂಬುದು ಅದನ್ನು ನೀವು ಗಮನಿಸಬೇಕು. ಅದರ ಒಳಗೆ ಕಟ್ಟಿರುವಂಥ ಆಲಯದಲ್ಲಿ, ಈಗ ಗುಳಿಗನನ್ನು ಸೇರಿಸಿ ನಾನು ಹೇಳೋದು, ಅದಕ್ಕೆ ಪ್ರತ್ಯೇಕವಾದ ಸೂತ್ರ ಇದೆ. ಆ ಸೂತ್ರವನ್ನು ಮೀರಿ ಏನು ಹೊರಗೆ ಬರುವುದಿಲ್ಲ, ಇಲ್ಲಿಂದ ಏನು ಒಳಗೆ ಹೋಗುವುದಿಲ್ಲ. ಒಂದು ವೇಳೆ ಅಶುಚಿ ಅಥವಾ ಆಸ್ಪತ್ರೆ ಒಳಗಿಂದ ಬಂದ ಯಾರೋ ಒಬ್ಬ ನೇರ ಭಕ್ತದ್ರೊಳಗೆ ಹೋಗಿ ಕೈ ಮುಗ್ದ ಅಂತ ಹೇಳಿದರೆ ಅದು ಆ ವ್ಯಕ್ತಿಯ ಸಮಸ್ಯೆ ಆಗಿರ್ತದೆ ಹೊರತು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಲ್ಲ. ಈಗ ಯಾರೋ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆ ಆದ ಕಾರಣ ಯಾರೋ ಉತ್ತರದಿಂದ ಬಂದವ ಅಲ್ಲಿ ಗುಳಿಗನ ಕಲ್ಲನ್ನು ಕೈಯಲ್ಲಿ ಮುಟ್ಟಿಯೇ ಆತ ನಮಸ್ಕರಿಸಿದ ಅಂತ ಹೇಳಿದರೆ, ವರ್ಷಕ್ಕೊಮ್ಮೆ ಆಗುವಂತಹ ಸಂದರ್ಭದಲ್ಲಿ ಅದಕ್ಕೆ ಬೇಕಿರುವ ಕಲಶ ನೀರನ್ನು, ಇನ್ನೇನು ಶುದ್ಧಿ ಕಾರ್ಯಗಳನ್ನೆಲ್ಲ ಮಾಡುವ ಕ್ರಮಗಳಿವೆ. ಅದ ವ್ಯಕ್ತಿಯ ಅಜ್ಞಾನವೇ ಹೊರತು, ಅವನಿಗೆ ತಿಳುವಳಿಕೆ ಇಲ್ಲ ಎನ್ನುವ ಅರ್ಥಕ್ಕೆ ಬರಬೇಕೆ ಹೊರತು ಸಾನ್ನಿಧ್ಯದ ಸಮಸ್ಯೆ ಅಲ್ಲ. ಅದಕ್ಕಾಗಿ ಅಂದರೆ ವೆನ್ಲಾಕಿನಲ್ಲಿ ಅಂಥ ಸ್ಥಿತಿ ಬಂದವರೆಲ್ಲ ಗುಳಿಗನ ಹತ್ರ ಹೋಗಿ ಪ್ರಾರ್ಥನೆ ಮಾಡಲಿ ಅಂತ ನನ್ನ ಮಾತಿನ ಅರ್ಥ ಅಲ್ಲ. ಅದು ಯಾರಿಗೊಬ್ಬರಿಗೆ ಸಂತೋಷ ಕೊಡ್ತದೆ, ಆ ಸ್ಥಳಕ್ಕೆ ಬೇಕಿರುವ ಭದ್ರತೆ ಕೊಡ್ತದೆ ಅಂತ ಹೇಳಿದರೆ ಅದು ಸೂಕ್ತವೇ. ಮತ್ತು ಇವತ್ತು ಶಾಲಾ ಕಾಲೇಜುಗಳ ಎದುರು ಕೂಡ ಒಂದು ದೇವತಾ ವಿಗ್ರಹವನ್ನು ಇರಿಸುವುದಲ್ಲಿದೆ, ಅದೊಂದು ಶುಭ ಸೂಚಕ. ಗಣಪತಿ ವಿಗ್ರಹ ವಿಘ್ನವನ್ನು ಕಳೆಯುತ್ತದೆ. ಸರಸ್ವತಿಯನ್ನು ಕೂರಿಸುವುದಿದೆ, ಅದೊಂದು ಈಗ ಅನೇಕ ಕಾಲೇಜುಗಳಲ್ಲಿ ಸರಸ್ವತಿ ವಿಗ್ರಹ ಶುಭದಾಯಕ. ಅನ್ಯಮತೀಯರ ಕಾಲೇಜುಗಳಲ್ಲೂ ದೇವತಾ ಸಾನ್ನಿಧ್ಯಗಳನ್ನು, ಸಂಕೇತಗಳನ್ನೆಲ್ಲ ಇರಿಸುವುದಿದೆ. ಶುಭ ಸೂಚಕ ಯಾವತ್ತೂ ಸ್ವಾಗತಾರ್ಹ, ನಿಷೇಧಾರ್ಹ ಅಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದು ತುಳುನಾಡಲ್ಲಿ ಆಗ್ತಾ ಇರುವಂತಹ ದೈವಾರಾಧನೆ ಹಾಗೂ ಗುಳಿಗ ದೈವದ ವಿಚಾರವಾಗಿ, ಹಾಗೂ ವೆನ್ಲಾಕ್ ಮತ್ತು ಹಂಪನಕಟ್ಟೆಯಲ್ಲಿ ಬಸ್ ಸ್ಟ್ಯಾಂಡ್ ವಿಚಾರವಾಗಿ ಮಾತನಾಡಿದ ಅರುಣ್ ಉಲ್ಲಾಲ್ ಅವರಿಗೆ ಇಷ್ಟು ಹೊತ್ತು ನಮ್ಮ ಜೊತೆಗೆ ಸವಿವರವಾಗಿ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮಂಗಳೂರು ಮಿರರ್.